ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ಇದು ಸ್ಪಂದನ ವಾಹಿನಿ ಅರ್ಪಿಸುವಂತಹ ಗುಡ್ ಮಾರ್ನಿಂಗ್ ಸ್ಪಂದನ ವಿಶೇಷ ಕಾರ್ಯಕ್ರಮ. ಸ್ಪಂದನ ವಾಹಿನಿಯ ಎಲ್ಲ ನೆಚ್ಚಿನ ವೀಕ್ಷಕ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದು ಸ್ಪಂದನ ವಾಹಿನಿ ನಿಮಗಾಗಿ ಇವತ್ತು 5 ಗಂಟೆಗೂ ಕೂಡ ಮಕ್ಕಳಿಗಾಗಿ ಸ್ಪೆಷಲ್ ಲೈವ್ ಪ್ರೋಗ್ರಾಮ್ ಕೂಡ ಇಟ್ಟಿದ್ದೇವೆ. ಇವತ್ತಿನ ಟಾಪಿಕ್ ಬಗ್ಗೆ ನಾವು ಮಾತನಾಡ್ತಾ ಹೋಗುವ. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ. ಹಲೋ 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 హలో నమస్కార కేనుండి పన్నే గుడ్ మార్నింగ్ ಅಂದ್ ಯಾನ್ ಸೌಖ್ಯ ಈರೇನ್ ಚೊಲ್ಲಾರು ಅಯ್ಯಾ ಅಂದ್ ಶೇ ಅವು ಕೆಲವೊಂದ್ಸತಿ ನಾನು ಟ್ರೈ ಮಾಡ್ಬೇ ಬರ್ರೆ ಡೈಲಿ. ಹೌದಾನೆ 500 ಒಂಜಿ ಅಂದ್ ಒಕ್ಕ ಚಾ ಪರಿಯಾರ ನನ್ನ ಬರ್ಪೆ ಚಾ ಪರಿಯಾರ ಏನ ಸ್ಪೆಷಲ್ ಇನಿ ಸೀರಾ ಇನಿ ಏನು ಚಿಲ್ಡ್ರನ್ಸ್ ಡೇಗೆ ಸ್ಪೆಷಲ ಸೀರಾನ ಸಜ್ಜಿಗೆನಾ ಲಾಯ್ಕ್ ಈರ್ ಮಲ್ದಿನ ಆತೆ ತಿನ್ನರೆ ಮಾತ್ರ. ಆತೆ ದೋಸೆಲೆ ಏನ ಕಡೆಯು ನೀರ ಏನ ಪೂರ ಬಂದ ಮಾತ ಕಡೆಯರೆ ಪೂರ ಗೊತ್ತುಂಡಿರೆಗ ಅಂಡ್ ಕಡೆ ಪುನಃ ಕಲ್ಲು ಮತ್ತು ದಾಲ್ ಇತ್ತದ ಅಂದ್ ಪಂಡ ಪೊರ್ತುಲ ಕಮ್ಮಿ ಅನುಕೂಲ ಜಾಸ್ತಿ ಆಗ್ತಾನೆ ಬೊಕ ನಮ್ಮ ಪೂರ ಕ್ಲಬ್ ಟೌನ್ ಪೋಯ ಹೆಜ್ಜೆ ಓಕೆ ಅಪ್ಪಣ್ಣ ಇನ್ನಿತ ಆಪುಜಿ ಈರಪ್ಪ ನೆನಪ ಕೆಜ್ಜಿಲ್ಲಾರಾ ತಿನ್ಪಾರು ಸಮ ಬೇಲೆ ಮಲ್ಪಾರ ಅಂದಾಂಡ್. ಓಕೆ ಅಪ್ಪಣ್ಣ ಇನ್ನಿತ ಟಾಪಿಕ್ ಗೊತ್ತಾಂಡಿ ರೇಗ ಇನ್ನಿತ ಟಾಪಿಕ್ ಚಿಲ್ಡ್ರನ್ಸ್ ಡೇ ಅಂತ ಅಂಚೆ ಇರ್ನ ಬಾಲ್ಯದ ನೆನಪು ಬಂಡ್ರಿ ಎಂಗಲೆ ಪನ್ನೆ ಪನ್ನೆ
ಹಾ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾ ಹಾ ಆದ್ರೆ ಇಲ್ಲಿ ನಮ್ಮದಾದ ಶಿಕ್ಷಣ ಕೊಡುದಿಲ್ಲ. ಹ್ಮ್ ಪೂರ ಹಾಲ್ಮಾರ್ಕ್ ಪುನಃ ಶಿಕ್ಷಣ ನಮ್ಮ ಹಾ ಪೂರ ಹಾಲ್ಮಾರ್ಕ್ ಬಂದಿಲ್ಲ. ಹಾ ಜೋಗುಳಿಯ ಸಾಧಿ ತಪ್ಪು ಜೋಗುಳನ ತಪ್ಪ ನಮ್ಮ ಮಲ್ಲಗಲ್ಲನೆ ತಪ್ಪು. ಹಾ ಮೊದಲೇ ನಮ್ಮ ಹಾ ಹೇಗೊಂಡ ಒಂಜಿ ಮಣ್ಣು ಉಂಟದೆ ಆ ಮಣ್ಣದ ಗೋಡೆಗೆ ಹಾ ಖಂಡಿತ ಮಣ್ಣದ ಗೋಡೆ ಒಂಜಿ ಕಲ್ಲು ತಟ್ಟಿದಾಗ ಹಾ ಅವತ್ತಿತ್ತು ಫುಲ್ ಉಂಟು. ಅದೇ ನುಂಗೆಲ ಮಣ್ಣದ ಕಲ್ಲು ತಟ್ಟಿದಾಗ ಪತ್ತುಂಡ ಇಜ್ಜಿ ಐತೆ ಬಂದಿನಿ ಜೋಗ್ಲೇನು ಏರ್ಬಾಲ ಅದ್ರಲ್ಲಿ ಸಿಗ್ನಡಿ ಮಗನ ಅದನ್ನ ಎಕ್ಸೆಸ್ ಆಗಿ ನಮ್ಮ ಕೋನ ಅಂಡ ಜೀವನದಾಗ ಕಲ್ಪನ ಮಾತ್ರ ಅದ್ರ ಎಕ್ಸೆಸ್ ಆಗಿ ಹೋಗ್ತದೆ. ಪೂರ ಜೋಗ್ಲೇನು ಪತ್ತು ಮಲ್ಲಗಲ್ಲನೆ ತಪ್ಪು. ಬಟ್ ಅಕ್ಕನ್ನೇ ಜೋಗ್ಲೇನು ಎಂಜಾಯ್ ಬುಲೆಟ್ ಹೋಗುವಂತ ಅದೇ ಪುಸ್ತಕ ಪ್ರೆಷರ್ ಬಾಣ ಈತ ಮಾಡ್ತದೆ ಪಂಚ ಮಾಡ್ಕೊಳ ಎಂಪಲ ಒತ್ತಡದ ಜೀವನ ಎಂತ ಸೇರ್ಸ್ ಮಾಡ್ಕೊಡು ಒಂದ್ ಮೇಲೆ ಕಲ್ಪರ ನಮ್ಮನೆ ಪೂರ ಜೋಗ್ಲ ಮನ್ಸು ಬರಬದು ಹೇಗೊಂಡ ಬೇರೆ ಎಂತ ಮಲ್ಲ ಸಮಾಜಕ್ಕೆ ಅಗಲ ಸ್ವಂತ ದೇವತೆ ಬಂದಿದೆ ಇತ್ತು ಜೀವನವಾಗಿ ನಾವು ಏನಂತ ಗೊತ್ತಾ ಇದನ್ನ ಗೊತ್ತಾಗ್ರಿ ನೀವು ಅರ್ಥ ಮಾಡಕ್ಕೆ ಅದು ಬರ್ತೇವೆ ಬಾರಿ ಶೋಗಳು ಎಂಗ್ಲ ಮುನ್ನಾರೆ ಗಂಡಿಗೆ ಮಗ ಎಂಗ್ಲ ಬಾಡ ತುಂಬಿಟ್ಟಿದ್ದೀವಿ ಅನ್ನ ಬರ್ತದೆ ಮಿಲಿಯನ್ ಪೂರ ಸಾಹಿತ್ಯ ಅಂದ್ರೆ ನಿಖಿಲ ಶೋಕ ಹೇಳಿದ್ರೆ ಎಂಗ್ಲಿಗೆ ದಾಳಿಗೆ ನಮ್ಮಲ್ಲಿ ಬಂತು ಸಾಧ್ಯ ಅವು ಅಗ್ಲು ಮಲ್ಕೊಂಡು ಬಾರಿ ಮಲ್ಲ ತಪ್ಪು ಅಗ್ಲು ನಿಖಿಲ ಅಗ್ಲು ಎಷ್ಟು ದಿನ ಕಲಿತಾರೆ ನಿಖಿಲ ನಂಚನ ದಿನ ಕಲಿಕೋಣ ಮಾತ್ರ ನಿಖಿಲ ಜೀವನದ ದಿನ ಏನಂತ ಅರ್ಥ ಗೊತ್ತಾಗೆ ಅಂಚಾದಿಕ್ಕದ ಸೋಕಲನ ಹತ್ತು ಅಗಲಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಕೊರ್ಲೆ ಅದು ಸರಿಯಾಗಿ ಸಾಡಿ ತೋಜಾಲೆ ಮಾತೆರೆಗೆ ಒಂದೇ ದಿನ ಆಚರಣೆ ಮಲ್ಕೊಂಡು ನಮ್ಮ ಪ್ರತಿದಿನ ಮಾತೆರೆಗಳ ಗೌರವ ಕೊಡುವುದು ಆ ಮಾತೆರೆಗಳ ಎಟ್ಟೆಕ್ಕೂ ಭಯ ಕೊಡ್ಬಂತ ನಾವು ಎಲ್ಲ ಅಭಿಲಾಷೆ ಮಾತೆರೆಗಳ ಓಕೆ ಥ್ಯಾಂಕ್ ಯು. ಓಕೆ, ನಮ್ಮ ಫಸ್ಟ್ ಕಾಲರ್ ಸತೀಶ್ ಅವರೇ ಹೇಳಿದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾವು ಯಾಕಂದರೆ ಮಕ್ಕಳನ್ನು ಕರೆಕ್ಟ್ ಅಂದರೆ ಸರಿದಾರಿಗೆ ತರಬೇಕಾದ್ರೆ ಸಣ್ಣದಿರುವಾಗಲೇ ಸರಿದಾರಿಗೆ ತರಿಸಬೇಕು ಅಂತ ಹೇಳಿದರು. ನೀವು ಕೂಡ ನಿಮ್ಮ ಬಾಲ್ಯದ ನೆನಪುಗಳನ್ನು ನೀವು ಹೇಳಿ. ಅವರು ಹೇಳಿದರು ಬಾಲ್ಯದ ನೆನಪುಗಳೇ ಮಧುರ, ಯಾಕಂದರೆ ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಅಷ್ಟು ಮುಗ್ಧರಾಗಿದ್ವಿ. ಈಗ ಆದರೆ ಬೇಡ, ಎಲ್ಲ ಒಂದು ಮನಸ್ಸಿನ ಭಾವನೆಗಳೆಲ್ಲ ಬದಲಾಗಿದೆ ಅಂತ ಹೇಳಿದರು. ನೀವು ಕೂಡ ನಿಮ್ಮ ಬಾಲ್ಯದ ನೆನಪುಗಳು ಅಂತ ಬಂದಾಕ್ಷಣ ಯಾವುದೆಲ್ಲ ಸನ್ನಿವೇಶಗಳಾಗಿರ್ಬೋದು, ಯಾವುದಾದ್ರು ಒಂದು ಹಾಸ್ಯದ ಭರಿತ ಯಾವುದಾದ್ರು ಸನ್ನಿವೇಶ ನೆನಪಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಹಾಗೆ ಯಾರಿಗಾದ್ರೂ ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆರ್ ಇವತ್ತಿನ ಮಕ್ಕಳ ದಿನಾಚರಣೆಯ ಸ್ಪೆಷಲ್ ವಿಶ್ ಕೂಡ ಮಾಡಬಹುದು. ಮಕ್ಕಳ ದಿನಾಚರಣೆ ನವೆಂಬರ್ 14 ಅಂದರೆ ಇಂದು ನೆಹರೂರವರ ಸವಿ ನೆನಪಿಗಾಗಿ ನಾವು ಆಚರಿಸ್ತೇವೆ. ಅವರಿಗೆ ಬಹಳ ಕೆಂಪು ಹೂ ಮತ್ತು ಮಕ್ಕಳಂದರೆ ಬಹಳ ಇಷ್ಟ ಇತ್ತು. ಸೊ ಅವರ ಒಂದು ಹುಟ್ಟಿದ ಹಬ್ಬದ ದಿವಸ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಿದ್ರು. ನಾನು ಸಣ್ಣ ಪ್ರೈಮರಿಯಲ್ಲಿರುವಾಗ ಆಟ ಮಾತ್ರ ಇತ್ತು, ಆದರೆ ಈಗ ಹೈಸ್ಕೂಲಿಗೆ ಬಂದಾಗ ಕಲರ್ ಡ್ರೆಸ್ ಎಲ್ಲ ಹಾಕಲಿಕ್ಕೆ ಇತ್ತು. ಸಂಜೆ ಆದಮೇಲೆ ಏನು ಸ್ಪೆಷಲ್ ಆಗಿ ಆಟ ಎಲ್ಲ ಆಡಿಸ್ತಾ ಇದ್ರು. ಅದೊಂದು ಫುಲ್ ಗಮ್ಮತ್ತು, ಹೈಸ್ಕೂಲ್ ತನಕ ಗಮ್ಮತ್ತು ಇರ್ತದೆ. ಮತ್ತು ಕಾಲೇಜ್ ಆದಮೇಲೆ ಇಲ್ಲವೇ ಇಲ್ಲ, ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ನೇ ಇರೋದಿಲ್ಲ. ಇವತ್ತು ಸಹ ಹಾಗೆ ನೀವು ನಿಮ್ಮ ಕಾಲೇಜ್ ಲೈಫ್ ಅಲ್ಲ, ನಿಮ್ಮ ಸ್ಕೂಲ್ ಲೈಫಲ್ಲಿ ಆಗಿರ್ಬೋದು, ಹೈಸ್ಕೂಲ್ ಲೈಫಲ್ಲಿ ಆರ್ ಇವತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಒಳ್ಳೆ ಚಂದದ ಬಟ್ಟೆ ಹಾಕ್ಕೊಂಡು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ಗೆ ಹೊರಟಿದ್ದಾರೆ, ಅವರ ಬಗ್ಗೆ ಕೂಡ ನಮ್ಮ ಜೊತೆ ಹೇಳಿ ಅಂತ ಹೇಳ್ತಾ, ನಾವು ಕೂಡ ನೋಡಿ ಬಾಲ್ಯದ ನೆನಪುಗಳೇ ಮಧುರ. ಯಾಕಂದರೆ ನಾವು ಸಣ್ಣದಿರುವಾಗಂಥದ್ದು ಆಟ ಆಡಿದ್ದೇ ಬಹಳ ಗಮ್ಮತ್ತು. ಯಾಕಂದರೆ ಆಗ ಅಷ್ಟೊಂದು ಮೊಬೈಲ್ ಏನು ಇರಲಿಲ್ಲ. ಅಂದರೆ ನಾವು ಪಕ್ಕದ ಮನೆಯವರಾಗಿರ್ಬೋದು, ಫ್ರೆಂಡ್ಸ್ ಅವರ ಜೊತೆ ಸೇರಿ ಆಟ ಆಡೋದು, ಏನಾದರೂ ಸೊಪ್ಪು ಸರಿ ಏನಾದರೂ ಇದ್ದರೆ ಅದರಲ್ಲಿ ಆಟ ಆಡೋದು, ಅದೇ ಒಂದು ಬಹಳ ಖುಷಿ. ಆದರೆ ಈಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾ ಈಗ ಒಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ಗುಡ್ ಮಾರ್ನಿಂಗ್. ಆಂಡೆ ಚಾ ಏನ ಸ್ಪೆಷಲ್? ಥ್ಯಾಂಕ್ ಯು. ಯಾನ್ ಸೇಮ್ ಟಿ ಪಂಡ್ಪಲಕ್ ಇಜ್ಜತ್ತ ಒಕ್ಕ ಚಾಪರ್ಯರ ಯಾಂಪರ್ಯ ಇನಿ ತಿಂಡಿ ಅಮ್ಮ ಪಲಾವ್ ಅಮ್ಮನ ಸ್ಪೆಷಲ್ ಇನಿ. ಅಮ್ಮನ ಸ್ಪೆಷಲ್. ಕೋಡೆ ಸಂಡೆ ಆತ, ಸಂಡೆ ಹಣೆ ಎನ್ನ ಸ್ಪೆಷಲ್ ಅಂಚ ಒಕ್ಕ ಇರಗೆ ಎನ್ನ ಸ್ಪೆಷಲ್. ನೀರು ದೋಸೆ
ಅವೇ ನಿಕ್ಕಲು ಖಾಲಿ ದೋಸೆ ಮಲ್ಪುಲೆ ಎಂಕಲೆಗೆ ಇನ್ನು ಚಿಲ್ಡ್ರನ್ಸ್ ಡೇ ಆಯ್ತಾ ಸ್ಪೆಷಲ್ ಮಂತ್ ವಾಡೋಡು ಅಂಚಾಂಡ್ ಓಕೆ ಅವಲ್ಲ ಏರ್ಲ ತಿನ್ನೇರು ಅವು ಏರ್ಲ ತಿನ್ನೇರು ಹಾಂ ಅಪ್ಪಣ್ಣ ರಡ್ಡು ಬಗ್ಗೆ ಎಲ್ಲ ಮಲ್ತೋಡು ರಡ್ಡು ಜನಕ್ಕೆ ರಡ್ಡು ಇಷ್ಟ ಅದ ಓಕೆ ಇನ್ನಿತ ಟಾಪಿಕ್ ಗೊತ್ತಂಡೆ ಇನ್ನಿತ ಇರ್ನ ಬಾಲ್ಯದ ಸವಿ ನೆನಪುಲ್ ಅವೇ ಪೆಟ್ಟು ನೆನಪು ಪೆಟ್ಟಿದ ನೆನಪು ಓಕೆ ಬೊಕ್ಕ ಬೊಕ್ಕ ಏನೋ ಮಾತ ಗೊಬ್ಬಂದು ಅಂದ್ ಬೊಕ್ಕ ಬೊಕ್ಕ ಏನೋ ಮಾತ ಮೆಮರೀಸ್ ಉಂಡು ಅಪ್ಪಣ್ಣ ಒಂತ ವೀರ ಓದ್ತಿದ್ದಾರೆ ಅಂದಾಣೆ ಆಡ್ಬೇಕ ಕೈದಾ ಅವಂಚನೆ ಏಳು ಏಳು ಎಳ್ಮನೆ ಮುಟ್ಟ ಎಡ್ಡೆ ಬರ್ಪುಂಡು ವರಂಬ ಮುಟ್ಟ ಜಾಸ್ತಿ ಪಂಡ ಪತ್ನೆಡ್ದು ಒಕ್ಕ ಪತ್ತೆಡ್ದು ಒಕ್ಕ ವಂಗ ಸುರು ಆಪುಂಡು ಓಕೆ ಒಕ್ಕ ಎರಗಂಡಲ್ಲ ವಿಶ್ ಮಲ್ಪರೆ ಉಂಡೆ ಓಕೆ ಇರ್ನ ರಡ್ಡು ಜೋಕ್ಲೆ ಓಕೆ 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 ನ್ಯೂಸ್ ಅದು ನರೇಗ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಅವರು ಹೇಳಿದರು ಬಾಲ್ಯದ ನೆನಪುಗಳಂದರೆ ಕಹಿ ನೆನಪು ಅಂದರೆ ಪೆಟ್ಟು ತಿಂದದ್ದು ಅವ್ರು ಹೇಳಿದರು ಸ್ಕೂಲಲ್ಲಿರುವಾಗ ಅವರು ತಿಂದಂಥ ಪೆಟ್ಟು ಅವರು ಹೋಮ್ವರ್ಕ್ ಎಲ್ಲ ಬಂದು ಟೀಚರ್ ಕ್ಲಾಸಲ್ಲಿ ಬೇರೆ ಪಾಪದ ಟೀಚರ್ಸ್ನವರ ಕ್ಲಾಸಲ್ಲಿ ಬರಿತಿದ್ರಂತೆ ನೀವು ಕೂಡ ಹಾಗೆ ಮಾಡ್ತಿದ್ದೀರಾ ನಿಮ್ಮ ಬಾಲ್ಯದ ನೆನಪುಗಳು ಯಾವುದು ಈಗ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತದೆ ಮತ್ತು ತುಂಬ ಆಗ ಕಹಿ ಈಗ ತುಂಬ ಫನ್ನಿಯೆಸ್ಟ್ ಅಂತ ಅನಿಸ್ಕೊಂಡ್ರೆ ಅದ್ರ ಬಗ್ಗೆ ಹೇಳಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈಗ ಒಬ್ಬರು ಕಾಲರ್ ಹಿಡಿದ್ದಾರೆ ಹಲೋ 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 ನಮಸ್ತೆ ಶುಭೋದಯ ವೆರಿ ಗುಡ್ ಮಾರ್ನಿಂಗ್ ಯಾರಿದು ಓಕೆ ಹಾಡಿದವರು ಮೊನ್ನೆ ಓಕೆ ಇವತ್ತೊಂದು ಹಾಡ್ತೀರಾ ಮಕ್ಕಳ ದಿನಾಚರಣೆ ಶುಭಾಶಯಗಳು ಎಲ್ಲ ಮಕ್ಕಳಿಗೂ ಓಕೆ ಥ್ಯಾಂಕ್ ಯು ಯಾವುದೇ ಇಲ್ಲಪ್ಪ ಮಕ್ಕಳದ್ದು ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಷ್ಯರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಪರವಾಗಿಲ್ಲ ಅಷ್ಟ ಹಾಡಿದ್ರಲ್ಲ ರಿಯಲ್ ಹಾಡಿದವರ ವಾಯ್ಸ್ ಕೇಳಿದಾಗ ಆಯ್ತು ಓಕೆ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ನಿಮ್ಮ ಬಾಲ್ಯದ ನೆನಪುಗಳು
ಬಾಲ್ಯದ ನೆನಪುಗಳು ಆ, ಆ. ಖುಷಿ ಆಯ್ತು ನನಗೆ. ಆ, ಆ, ಅದು ಬಾಲ್ಯವನ್ನು ಯಾರು ಸಹ ಮರೀಲಿಕ್ಕಿಲ್ಲ, ಎಷ್ಟೇ ಶ್ರೀಮಂತರಾಗ್ಲಿ ಬಡವರಾಗ್ಲಿ. ಬಾಲ್ಯದ ಒಂದು ಅದು ಜೀವನವೇ ಒಂದು ಬೇರೆ ಅಲ್ವಾ. ಆ, ನಮ್ಗೆ ಯಾವ ತಲೆಬಿಸಿ ಇರುವುದಿಲ್ಲ, ಆ, ನಮ್ಮಷ್ಟಕ್ಕೆ ಆಟ ಆಡ್ಕೊಂಡಿರೋದು, ಹ್ಮ್, ಪೆಟ್ಟು ತಿನ್ನೋದು, ಮತ್ತೆ ಎಲ್ಲ ದಂತೆ ಮಾಡುದು ಎಲ್ಲ ಬಾಲ್ಯದಲ್ಲಿ. ಹ್ಮ್, ಆ ನೆನಪುಗಳೆಲ್ಲ ತುಂಬಾ ಖುಷಿಯಾಗಿರ್ತದೆ ಇದು ನೆನಪು ಮಾಡ್ಲಿಕ್ಕೆ. ಆ, ತಂದೆಯೊಡನೆ ಇದ್ದದ್ದು ನಾನು 10 ವರ್ಷ ಮಾತ್ರ ತಂದೆಯೊಟ್ಟಿಗೆ ಇದ್ದದ್ದು. 10 ವರ್ಷದಲ್ಲಿ ಆ. ತಂದೆ ತೀರೋಗಿದ್ದಾರೆ. ಆ, ಹಾಗೆ ನಂಗೆ ತಂದೆ ಅಂದ್ರೆ ತುಂಬಾ ಪ್ರೀತಿ, ಅಂದ್ರೆ ತುಂಬಾ ಪ್ರೀತಿ. ಹ್ಮ್, ಅಂದ್ರೆ ನನ್ನ ಒಬ್ಬ ಅಣ್ಣ, ನನ್ನ ಹಿಂದೆ 3 ಜನ ತಮ್ಮಂದಿರು, ಆಮೇಲೆ ಲಾಸ್ಟಿ ಒಂದು ತಂಗಿ. ಹ್ಮ್, ಹಾಗಾಗಿ ಹುಡುಗಿಯರಂದ್ರೆ ಅವ್ರಿಗೆ ತುಂಬಾ ಇಷ್ಟ. ನಂಗೆ ವಿಜಯಲಕ್ಷ್ಮಿ ಅಂತ ಹೆಸರಿಟ್ಟದು ಅವರೇ. ಆ, ಅವರು ದೇವಿ ಭಾಗವತ ಓದ್ತಿದ್ರು ಯಾವಾಗ್ಲೂ. ಆ, ಹಾಗೆ ವಿಜಯಲಕ್ಷ್ಮಿ ಅಂತೇಳಿ ನಂಗೆ ಅವರೇ ಹೆಸರಿಟ್ಟದ್ದು. ಹ್ಮ್, ದೇವಿ ಹೆಸರು ಬೇಕು ಅಂತೇಳಿ. ಹ್ಮ್, ಹಾಗೆ ಎಲ್ಲಾದ್ರೂ ಎಂತ ನಂಗೆ ಅಷ್ಟು ಹೂವೆಲ್ಲ ಅಂದ್ರೆ ತುಂಬಾ ಇಷ್ಟ. ಆ, ತುಂಬಾ ಕೂದಲು ಸಹ ಇತ್ತು. ಡ್ರೆಸ್ ಆಗ್ಲಿ ಯಾವ್ದಷ್ಟೇ ಕಷ್ಟ ಇದ್ರು ಕೂಡ ನಂಗೆ ಅವ್ರು ತಂದು ಕೊಡ್ತಿದ್ರು. ಹ್ಮ್, ಏನಾದ್ರೂ ಮಾಡಿ ಆದ್ರೂ ಸಹ ಹೂ ಸಹ ಆಗ್ಲಿ, ಹೂವಿ ತುಂಬಾ ಕಡಿಮೆ ಅಂತೇಳಿ ಒಂದು ಚೆಂಡು ಹೂ ನಂಗೆ ಮುಡಿಗೆ ತಂದು ಕೊಡ್ತಿದ್ರು, ಅಷ್ಟು ಚಿಕ್ಕವಳಿಗೆ ಹ್ಮ್, 5-6 ವರ್ಷ ಇರುವಾಗ. ಹ್ಮ್, ಹಾಗೆಲ್ಲ ಏನಾದ್ರು ತಂಟೆ ಮಾಡೋದು ಜೋರ್ ಮಾಡ್ತಿದ್ರು, ಅದು ಕಮ್ಮಿ ಅವ್ರು ಜೋರ್ ಮಾಡಿದ್ರು. ಅಷ್ಟೇನು ನಾನು ತಂಟೆ ಮಾಡ್ತಿರ್ಲಿಲ್ಲ. ಹ್ಮ್, ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ಕೊಳ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಹೊರಗಡೆ ಎಲ್ಲ. ಹ್ಮ್. ಮೊದ್ಲು ಈಗಿನಾಗೆಲ್ಲ ಮೊದ್ಲು ಟಿವಿ ಮೊಬೈಲ್ ಇದೆಲ್ಲ ಏನಿಲ್ಲಲ್ಲ. ಆ, ನಾವಂತ ಹೇಳಿದ್ರೆ ತಂದೆ ಸಂಜೆ ಭಜನೆ ಹೇಳ್ಕೊಡ್ತಿದ್ರು, ಹ್ಮ್. ಅದ ಹಾಡುದು. ಹ್ಮ್, ಮತ್ತೆ ಫಿಲ್ಮಿಗೆಲ್ಲ ಹೋಗ್ಲಿಕ್ಕೆ ನಮ್ಗೆ ಮಕ್ಕಳಿಗೆ ಕರ್ಕೊಂಡು ಹೋಗೋದಿಲ್ಲ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹ್ಮ್. ನಾನು ಕರ್ಕೊಂಡು ಹೋಗ್ತಿದ್ದೆ ಮಕ್ಕಳನ್ನು. ಹತ್ತಿರದಲ್ಲೇ ಟಾಕೀಸ್ಗೆ ನಾವು ನೀಲೇಶ್ವರದಲ್ಲಿ ಇದ್ದೇವೆ 1-2 ವರ್ಷ. ಆ, ಅವಾಗಿನಂತೆಲ್ಲ ತುಂಬಾ ಇದು, ಅಲ್ಲೇ ತಂದೆ ತೀರುವುದು. ನಮ್ಗೆ ಲಾಸ್ಟ್ ನೋಡ್ಲಿಕ್ಕೆ ಕೂಡ ಆಗ್ಲಿಲ್ಲ, ಹ್ಮ್, ಅವರು ಸುಸೈಡ್ ಮಾಡಿಕೊಂಡಿದ್ದು. ಹಾಗೆ ನಮ್ಮನ್ನ ಯಾರಿಗೂ ತೋರಿಸ್ಲಿಲ್ಲ ನನ್ನ ಮಾವ. ಹ್ಮ್, ಹಾಗೆ ಮಾವನಲ್ಲಿಯೇ ನಾವು ಬೆಳೆದದ್ದು. ಮತ್ತೆ ಹ್ಮ್. 19 ವರ್ಷ ನಂತರ ಈಗ ವಿಟ್ಲಕ್ಕೆ ಬಂದದ್ದು. ನಮ್ಗೆ 20ರಲ್ಲಿ ಮದುವೆ ಆಯ್ತು. ಆ, ಹಾಗೆ ಆ ಬಾಲ್ಯದ ನೆನಪುಗಳಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಇದ್ದದ್ದು. ಆ ಫ್ರೆಂಡ್ಸ್ ಕೂಡ 2-3 ಜನ ಎಲ್ಲ ತೀರ್ಕೊಂಡ್ರು. ಹ್ಮ್, ತುಂಬಾ ಒಳ್ಳೆ ಫ್ರೆಂಡ್ಸ್. ಹ್ಮ್, ಅದೆಲ್ಲ ನೆನಪಾಗ್ತದೆ ಬಾಲ್ಯದ್ದೆಲ್ಲ. ತುಂಬಾ ಉಂಟು ವಿಷಯ ಇಲ್ಲಿ ಬದಲಿಸಿ ತುಂಬಾ ಉಂಟು ಬಾಲ್ಯದ್ದು. ಆ, ಹಾಗೆ ಅಣ್ಣ ತಮ್ಮದ್ರು ಜಗಳ ಮಾಡಿದ್ದು. ನನ್ನ ಅಣ್ಣ ತುಂಬಾ ಗೀಟ್ಲ ಮಾಡ್ತಿದ್ದ ನಂಗೆ. ಆ, ನಂಗೆ ಬೇಜಾರಾಗ್ತಿದ್ದಾಗ ತಿರುಗಿಸಿ ಹೇಳಲಿಕ್ಕೆ ನಂಗೆ ಆಗುದಿಲ್ಲ ಇತ್ತು. ಒಂದ್ಸಲ ನನಗೆ 8ನೇಯಲ್ಲಿ ನಾನು ಸೇರಿದಷ್ಟೇ ಆ, ಅದು ನಮ್ಮ ಮನೆ ಹತ್ರ ಒಂದು ಕಲ್ಪಣಿಗೆ ಇತ್ತು. ಆ, ಕಲ್ಲು ಕೋರೆಯಲ್ಲೆಲ್ಲ ಕಲ್ಲು ತೆಗಿತಾರಲ್ಲ ಹಾಗೆ. ಆ, ಹಾಗೆ ಕಲ್ಪಣಿಗೆ ನಮ್ಗೆ ಒಂದು ಆಟ, ಒಂದು ಸಂಜೆ ಆಗುವಾಗೆಲ್ಲ ಆಟ ಆಡುದು. ಸುಮ್ಮನೆ ನಂಗೆ ಒಂದ್ಸಲ ಸ್ವಲ್ಪ ಇದು ಕ್ರೇಜ್ ಎಲ್ಲ ಇರುದಂದ್ರೆ ತುಂಬಾ ಖುಷಿ. ಮೇಲಿನಿಂದ ಹಾರುದು ಕೆಳಗಡೆ. ಹ್ಮ್, ಹಾಗೆ ಹಾರ್ತಾ ಇದ್ದೆ ನನ್ನಷ್ಟಕ್ಕೆ. ನಾನು ಮತ್ತೆ ವಾಪಸ್ ಮೇಲೆ ಬರ್ತಿದ್ದೆ ಹಾಗೆ. ಆ, ಹಾಗೆ ಒಂದ್ ದಿವಸ ನಾನು ಹಾಗೆ ನಿಂತಿದ್ದೆ, ದುಡು ಬಿಟ್ಟ ಅಣ್ಣ. ಆ, ಆ, ದುಡುವಾಗ ನಮ್ಗೆ ಬ್ಯಾಲೆನ್ಸ್ ಸಿಕ್ಕುದಿಲ್ಲಲ್ಲ, ಆ, ಕಾಲು ಸ್ವಲ್ಪ ಫ್ರಾಕ್ಚರ್ ಆಯ್ತು. ಈಗಿನ ಕಾಲದಲ್ಲಿ ಆದ್ರೆ ಮಕ್ಕಳನ್ನು ಕರ್ಕೊಂಡು ಸ್ಪೆಷಲಿಸ್ಟ್ ಅಂತ ನಾವು ಓಡ್ತಿದ್ದೆವು. ಆ, ನಮ್ಗೆ ಆಗ ತಿನ್ಲಿಕ್ಕೂ ಕೂಡ ಏನು ಗತಿ ಇಲ್ಲ. ಆ, ಅಂತದ್ರಲ್ಲಿ ಬೋರ್ ಇಟ್ಕೊಂಡೆ ಕುತ್ಕೊಂಡೆ ತುಂಬಾ ಕಷ್ಟ ಆಗ್ತಿತ್ತು. ಹ್ಮ್, ಆಮೇಲೆ ಒಬ್ರು ಹೇಳಿದ್ರು, ಅರಶಿನ ಮತ್ತೆ ಇದು ಏನು ಸ್ವಲ್ಪ ತೆಂಗಿನಕಾಯಿ ಹ್ಮ್, ಹುರಿದು ಸ್ವಲ್ಪ ಸಣ್ಣ ಒಂದು ಕಟ್ಟು ಮಾಡಿ ಹ್ಮ್, ಅದನ್ನು ಬಿಸಿ ಬಿಸಿ ಎಲ್ಲಿ ನೋವಾಗಿದೆ ಅಲ್ಲಿ ಹಚ್ಬೇಕು ಅಂತ. ಹ್ಮ್, ಚಿಕ್ಕಮ್ಮ ನೋಡ್ಕೊಳ್ತಿದ್ರು ಆಗ ನಮ್ಮನ್ನೆಲ್ಲ. ಹ್ಮ್, ಅವ್ರು ಗಟ್ಟಿ ಹಿಡ್ಕೊಂಡೆಲ್ಲ ನೋವು ಆಗ್ತಿತ್ತು, ಹಚ್ಚಿದ್ರು. ಆದ್ರೆ ಎಡೆಯದಿಂದೆಲ್ಲ ಅದು ಗುಣ ಆಯ್ತು. ಹ್ಮ್, ನನಗೆ ಶಾಲೆ ಹೋಗ್ಲಿಕ್ಕೆ ಸಹ ತುಂಬಾ ಕಷ್ಟ ಆಗ್ತಿತ್ತು. ಆ ಶಾಲೆ ಹೋಗ್ಬೇಕು ಅಂತ ಹೇಳಿ. ಹ್ಮ್, ಎಂತ ಇಲ್ಲಿ ಹೈಸ್ಕೂಲ್ ಅಲ್ವಾ, ಆ, ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲಿಗೆ ಹೋಗುವಾಗ ತುಂಬಾ ಖುಷಿ ಇರ್ತದಲ್ಲ. ಆದ್ರೆ ಆ. ಈ ನೋವಿನಿಂದೆಲ್ಲ ಖುಷಿ ಎಲ್ಲ ಹೋಯ್ತು. ಎಲ್ಲೋ 2 ಕಡೆ ಹೋಗುದು, ಅದನ್ನು ಕರ್ಕೊಂಡು ಹೋಗ್ಲಿಲ್ಲ ನಾನು. ಆ, ಹಾಗೆಲ್ಲ ತುಂಬಾ ಬೇಜಾರಾಗ್ತಿತ್ತು. ಆ, ಆದ್ರೆ ಚಿಕ್ಕಂದಿನಿಂದ ನಾವು ಭಜನೆಗೆಲ್ಲ ಹೋಗ್ತಿದ್ವಿ, ಸಾಯಿ ಭಜನೆ ಅದಕ್ಕೆಲ್ಲ ನಾನು ತುಂಬಾ ಕಡೆಯಲ್ಲಿ ಹೋಗಿದ್ದೇನೆ. ಹ್ಮ್, ಬೇರೆ ಬೇರೆ ಕೇರಳದಲ್ಲಿ ಬೇರೆ ಬೇರೆ ಕಡೆ ನಾನು ಕರ್ಕೊಂಡು ಹೋಗ್ತಿದ್ರು ಬೇರೆಯವರು. ಹ್ಮ್, ಬೇರೆಯವ್ರಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಈಗ ಮಾವನ ಹತ್ರ ಹೇಳಿರ್ತೀವಿ, ನಾವಿದ್ದೇವೆ ಅವರೊಟ್ಟಿಗೆ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಹಾಗೆ ಕಾಸರಗೋಡಲ್ಲಿ, ಕಣ್ಣೂರಲ್ಲಿ, ಪೈನೂರಲ್ಲಿ, ನೀಲೇಶ್ವರದಲ್ಲಿ, ಹೀಗೆ ತುಂಬಾ ಕಡೆಯಲ್ಲೆಲ್ಲ ಹೋಗಿದ್ದೇನೆ. ಆನಂತರ ಸ್ಟಾರ್ಟ್ ಮಾಡಿ ನೀವಂದ ನಂತರ ಭಜನೆ. ಹ್ಮ್, ಹಾಗೆಲ್ಲ ತುಂಬಾ ಅದೆಲ್ಲ ತುಂಬಾ ನೆನಪು. ಹ್ಮ್, ಇವಾಗ ನನ್ಗೆ ಮೊನ್ನೆ 1 ವರ್ಷದ ಹಿಂದೆ ಹ್ಮ್, ಆ ಭಜನೆಯಲ್ಲಿ ಕೂಗು ಕಡೆದ್ದು ಒಂದು ಮ್ಯಾನೇಜರ್ ಮಗ ಇದ್ದ. ಆ, ಅವ ತುಂಬಾ, ಅವ್ರು ಎಲ್ಲಿದ್ದಾರಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ನಮ್ಮ ಹತ್ರ ಫೋನ್ ನಂಬರ್ ಎಲ್ಲ ಇಲ್ಲಲ್ಲ, ಆ, ಅವಾಗೆಲ್ಲ ಅಷ್ಟೊಂದು ಇದಿಲ್ಲ. ಯಾರಾದ್ರೂ ಹೇಳಿದ್ರೆ ನಮ್ಗೆ ಗೊತ್ತಾಗುದು ಅವ್ರು ಎಲ್ಲಿದ್ದಾರೆ. ಅವ್ರು ಕೊಯ್ಲನ್ನಲ್ಲಿದ್ರು. ಆ, ಅವ್ರು ಚಿಕ್ಕ ಮಗ, ಅವ್ನು ನನ್ನೊಟ್ಟಿಗೆಲ್ಲ ತುಂಬಾ, ಅವನ ಅಕ್ಕ ಮತ್ತೆ ನಾವೆಲ್ಲ ತುಂಬಾ ಒಟ್ಟಿಗೆ ಆಡಿಕೊಂಡಿದ್ದವರು. ಹಾಗೆ ಅದು ಸಾಯಿ ಭಜನೆ ಶುರು ಮಾಡಿದ್ದ ಅವ್ರೆ. ಹ್ಮ್, ಹಾಗೆ ಮೊನ್ನೆ ಆಗುವಾಗ 1 ವರ್ಷ ಹಿಂದೆ ನನ್ನ ಮಾವನ ಮನೆ ಪುಳ್ಳಿಗೆ ಅವರ ಮಗನ ಜೊತೆ ಎಂಗೇಜ್ಮೆಂಟ್ ಆಯ್ತು. ಹ್ಮ್, ಆಗ ಅವಾಗ ಹೇಳಿದಂತೆ ಅವರು ವಿಜಯ ಅಂತ ಹೇಳಿದ್ರೆ ಎಲ್ಲಿದ್ದಾರೆ ಅಂತ. ಆ, ಆ ನಂತರ ಅವ್ರು ನಾನು ಹುಡುಕಿ ಫೇಸ್ಬುಕ್ ಅಲ್ಲಿ ಅವರ ಹೆಸರು ಹುಡುಕಿ ಅವ್ರ ಹತ್ರ ಕೇಳಿ
ಹಾಗೆ ಹೇಗೋ ಮಾಡಿ ಅವರನ್ನು ಕಂಡಿಡ್ದೆ. ಆ. ಕಂಡಿದ್ದು ಮಾತಾಡಿ ಆಯ್ತು, ಅವರು ಬರ್ಲಿಲ್ಲ ಇಷ್ಟರವರೆಗೆ. ಮದ್ವೆಗೆ ಹೋಗ್ಲಿಕ್ಕೆ ಕೊರೋನಾದಿಂದ ಆಗ್ಲಿಲ್ಲ, ಹ್ಮ್ ಕೇರಳದಲ್ಲಿ ಆದದ್ದು, ಹಾಗೆ ನಾನು ಹೋಗ್ಲಿಲ್ಲ. ಹ್ಮ್ ಹಾಗೆ ನನ್ನ ಫ್ರೆಂಡ್ ಮಗನ ಜೊತೆಯಲ್ಲೇ ಒಂದು ನಮ್ಮ ಒಂದು ರಿಲೇಷನ್ ನೆಂಟಸ್ತನ ಆಯ್ತಲ್ಲ, ಮದುವೆ ಎಲ್ಲ ಆಯ್ತು, ಈಗ 1 ವರ್ಷ ಕಳಿತು. ಹ್ಮ್ ನೆಂಟಸ್ತಾಗಿದ್ದಾರೆ ಅವರು. ತುಂಬಾ ಖುಷಿ ಆಗ್ತದೆ, ಆಗ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಅವರಿಗೂ ತುಂಬಾ ಖುಷಿ. ಇಷ್ಟು ವರ್ಷ ಆಯ್ತು ಹೀಗೆ ಹುಟ್ಟಿದ್ದೀರಿ ಅಂತ ನನಗೂ ಗೊತ್ತಿರ್ಲಿಲ್ಲ ಅಂತ. ಅವ್ರು ನೆನ್ಪಿಟ್ಟುಕೊಂಡಿದ್ದಾರೆ ನೋಡಿ. ಅವ್ರು ಚಿಕ್ಕವ ಅಲ್ಲಿರುವಾಗ, ಸಾಧಾರಣ ಒಂದು 10-12 ವರ್ಷ ಇರ್ಬೋದು ಅವರಿಗೆ, ಆದ್ರೂ ನೆನ್ಪಿಟ್ಟುಕೊಂಡಿದ್ದಾನೆ. ಈಗ ರಿಟೈರ್ ಆಗಿದೆ. ನಾನು ಇತ್ತೀಚೆಗೆ ನಾನು ಮಾತಾಡಿದ ನಂತರ ಒಂದಷ್ಟು ಮಾತಾಡಿದ್ರು ಅವರು. ಆನಂತರ ಕೊರೋನಾ ಬಂದ್ರೆ ಅವ್ರು ತೀರ್ಕೊಂಡು, ನನಗಿಂತ ಚಿಕ್ಕವರು ಅವರು. ಅದೆಲ್ಲ ತುಂಬಾ ಹೇಳ್ಲಿಕ್ಕೆ ಹೋದ್ರೆಲ್ಲ ತುಂಬಾ ಅದೆಲ್ಲ ತಂದೆಯ ನೆನಪುಗಳು, ತಾಯಿಯ ನೆನಪು. ಹಾಗೆ ತಾಯಿಗಿಂತ ನನಗೆ ತಂದೆದು ನೆನಪು ತುಂಬಾ ಜಾಸ್ತಿ. ಅವ್ರು ಈಗಲೂ ಇರ್ಬೇಕಿತ್ತು ಅಂತ ಹೇಳಿ ಹಾಗೆಲ್ಲ. ಹಾಗೆ ಮತ್ತೆ ನನ್ನ ತಮ್ಮ ಒಬ್ಬ ಪ್ರೀತಿಯ ತಮ್ಮ ತೀರ್ಕೊಂಡ. ಹಾಗೆ ಈಗ ಇಬ್ರು ತಮ್ಮಂದಿರು, 3 ತಮ್ಮಂದಿರಿದ್ದಾರೆ. ಅಣ್ಣ ಮತ್ತೆ 2 ತಮ್ಮಂದಿರಿದ್ದಾರೆ. ಅವ್ರು ಇಬ್ಬರಿಗೂ ಹುಷಾರಿಲ್ಲ, ಅಣ್ಣ ಮತ್ತೆ ಒಂದು ತಮ್ಮನಿಗೆ. ಒಬ್ಬ ಬಾಂಬೆಯಲ್ಲಿದ್ದಾನೆ, ವರ್ಷಕ್ಕೊಮ್ಮೆಲ್ಲ ಬಂದು ಹೋಗ್ತಾನೆ. ಹಾಗೆ ನಾನು ಮಾತಾಡಿದ್ರೆ ತುಂಬಾ ಜನ ಕಾಯ್ತಾ ಇರಬಹುದು. ಹಾಗೆ ಪರವಾಗಿಲ್ಲ, ನಿಮ್ಮ ನೆನಪುಗಳನ್ನು ಹೇಳಿದ್ರಲ್ಲ. ಹೌದೌದು, ತುಂಬಾ ಖುಷಿ ಆಗ ಎಲ್ಲ. ನಾವೆಲ್ಲ ಸ್ವಾತಂತ್ರ್ಯ ಬರುವಾಗ ರಿಪಬ್ಲಿಕ್ ಡೇಗೆ ಎಲ್ಲ ಹೋಗ್ತಿದ್ದದ್ದು, ಚಾಕ್ಲೇಟ್ ಕಲ್ತಿದ್ದು. ತುಂಬಾ ಕಷ್ಟದ ಕಾಲದಲ್ಲಿ ಕೂಡ ಒಂಥರ ತುಂಬಾ ಖುಷಿ ಇತ್ತು. ಆಗ ಜವಾಬ್ದಾರಿ ಇಲ್ಲಲ್ಲ. ಮದ್ವೆ ಆದ ನಂತರ ನನಗೆ ಇವತ್ತಿನವರೆಗೆ ಜವಾಬ್ದಾರಿ ಅಂತ ಹೇಳಿದ್ರೆ, ಇವರಿಗೆ ಹುಷಾರಿಲ್ಲಲ್ಲ. ಹಾಗೆ ಏನಿದ್ರು ನಾನೇ ನೋಡ್ಕೊಳ್ಬೇಕು ಹೊರಗಡೆ ಎಲ್ಲ, ಹಾಗೆಲ್ಲ. ಅದೆಲ್ಲ ಹಾಗೆ ಇರ್ಬೇಕಿತ್ತು. ಚಿಕ್ಕತನ ಇದ್ದದ್ದು ಒಳ್ಳೇದಿರ್ತಿತ್ತು ಅಂತ ಹೇಳಿ. ಆಯ್ತು, ತುಂಬಾ ಥ್ಯಾಂಕ್ಸ್. ಓಕೆ ನಿಮ್ಗೂ ಕೂಡ ತುಂಬಾ ಓಕೆ ಥ್ಯಾಂಕ್ ಯು. ಓಕೆ, ನಮ್ಮ ಕಾಲರ್ ಅವರು ಕೂಡ ವಿಟ್ಲದಿಂದ ಕಾಲ್ ಮಾಡಿದ್ರು. ಅವರು ಕೂಡ ಹೇಳಿದರು ಬಾಲ್ಯದ ನೆನಪುಗಳು ಬಹಳಷ್ಟು ಖುಷಿ ಆಗ್ತದೆ ನೆನಪು ಮಾಡಲಿಕ್ಕೆ ಅಂತ ಹೇಳಿದರು. ಈಗ ಗುಡ್ ಮಾರ್ನಿಂಗ್ ಸ್ಪಂದನದಲ್ಲಿ ಬ್ಯೂಟಿಫುಲ್ ಆದ ಹಾಡು. ಏನೇ ಪದ್ಯದ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ.
ಮಕ್ಕಳಿಗೆ ಇಷ್ಟ ಆಗುವಂತಹ ಹಾಡನ್ನು ನಾವು ಕೇಳ್ಕೊಂಡು ಬಂದ್ವಿ. ಇವತ್ತಂತೂ ನಾವು ಮಕ್ಕಳ ದಿನಾಚರಣೆಯ ಸಲುವಾಗಿ ನಿಮ್ಮ ಬಾಲ್ಯವನ್ನು ಮರುಕಳಿಸ್ಲಿಕ್ಕಾಗಿ ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಒಂದಿಷ್ಟು ಮಾತನಾಡ್ತಿದ್ವಿ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಏನ್ ಚೊಲ್ಲರು? ಚಾ ಪರಿಯಾರ? ಓಕೆ ಮಕ್ಕಳ ದಿನಾಚರಣೆ ದಿನ ಈಗಲೇ ಪೂರ ಜನಕ್ಕೆ ಶುಭಾಶಯ. ಓಕೆ ಥ್ಯಾಂಕ್ ಯು. ಹಲೋ ಯಾನ್ ಸೌಖ್ಯ ಈರೇನ್ ಚೊಲ್ಲರು? ಆರಾಮುಂದಮ್ಮ. ಹುಷಾರಾಯಾರ? ಹುಷಾರಿಲ್ಲ. ಏನು ಗೊತ್ತಾಡ? ಹೆಂಗ್ ಗೊತ್ತಾಣ್? ಶಂಕರಪುರ ಗೊತ್ತಾಣ್. ಗೊತ್ತಾಡ? ಹೆಂಗಿರ್ನ ವಾಯ್ಸ್ ಐತೆ ಗೊತ್ತಾಪನ್? పొన్నులత లైక్ ఆత్మీయ పుల్లి కూడా వస్తుంది. ప్రతి జనం ఉంది రాజు వస్తుంది ఎవరికి టీవీ టీకాను పంపారు గుర్తుందా నీకు? పన్ను పన్ను ఇజ్జి పన్ను పన్ను టీవీ గుర్తుందా? ఇజ్జి ఇజ్జి కేందిజ్జి ಕೇಂದೆ ಪುದರ್ ಕೇಂದೆ ಇರ್ ಪನ್ನೆ. ಓಕೆ ಮಾತಾಕ್ಲೇಗ್ಲ ಇರ್ನ ಕಡೆ ಹಿಡಿದು ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಓಕೆ ನೀತ ಟಾಪಿಕ್ ಗೊತ್ತಂಡೆ? ನಮ್ಮ ಬಾಲ್ಯಡು ಎಂಕಿ ನಮ್ಮ ಬಾಲ್ಯಡು ಪೂರ ಬಂಗದ ವ್ಯವಸ್ಥೆ ಶಾಲೆಗೆ ಹೋಗ್ತೇನೆ ಪಕ್ಕ ಗೊಬ್ಬುನ ಒಂದು ಪೂರ ಅದಕ್ಕೆ ಬಂಗದ ವಿಷಯ ಅದಗಲ ಖುಷಿಯೇ ಬೇರೆ ಬಾಲ್ಯ ಜೀವನ. ಬಾಲ್ಯ ಜೀವನ ಬಾರಿ ಖುಷಿ ಇತ್ತು. ಅದಾಗ ಗೊಬ್ಬುನ ಕಬಡ್ಡಿ ಗೊಬ್ಬುನ ಒಂದು ಪೂರ ಬಾರಿ ಎಟ್ಟದ ಜೀವನ. ಅದಾಗ ಪೂರ ಕುಡೋರ್ಗೆ ಪುಲ್ಲಿ ಇಷ್ಟದ ಬಾಲ್ಯ ಜೀವನದ ಪೂರ ಮೊಬೈಲ್ ಪಿಸ್ತೂಲು ಬೈಕ್ ಉಂದೇನು ಪೂರ ಇತ್ತು. ಅದಗದ ಆಲೈಕೆ ಕಿಪ್ಪಿಗ ಬಂಡಿ ಮಲ್ತದು ಸೈಕಲ್ ಟಯರ್ ಮತ್ತೊಂದು ಅವೇನು ಪೂರ ಗೊಬ್ಬುನೇ ಬಾಲ್ಯ ಜೀವನ. ಅದಗದ ಇಷ್ಟದ ಜೀವನನೇ ಬೇಕು. ಇಷ್ಟದ ಜೀವನಗನೇ ಬಗ್ಗೆ ಇಷ್ಟದ ತುಂಬಾ ಖರ್ಚಿಲ್ಲ. ಅದಗದ ಆಲೈಕೆ ಕೂರುದು ಒಂದೆರಡು ಕೋಲ್ ಕಟ್ಟೊಂದು ಕಿಪ್ಪಿ ಕಟ್ಟೊಂದು ಗೊಬ್ಬುನ ಸೈಕಲ್ ಟಯರ್ ಗೊಬ್ಬುನ ಒಂದು ಪೂರ ಅದಕ್ಕ ಬಾಲ್ಯ ಜೀವನ ಬಂದಿನ ಬಾರಿ ಎಡ್ಡ ಇರ್ತೇನೆ. ಅದಗದ ಅಂಜ ಅಂಜ ಪೂರ ಜೋಕ್ಲೆಗ್ಲ ಶುಭಾಶಯ ಸಿಕ್ಕಲ ಪ್ರತಿವರೆಗ್ಲ ಸಿಬ್ಬಂದಿ ವರ್ಗದಾಗ್ಲೆಗ್ಲ ನಮಸ್ಕಾರ. ಓಕೆ ರೇಗ್ಲಾ ನಮಸ್ಕಾರ. ಕಾಲ್ ಮಾಡ್ತೀನಿ ಮಸ್ತ್ ಥ್ಯಾಂಕ್ಸ್. ಓಕೆ 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 ನಮ್ಮ ಕಾಲರ್ ಅವರು ಕೂಡ ಹೇಳಿದರು ಅವರ 4 ಜನ ಹೆಣ್ಣು ಮಕ್ಕಳು ಮೊಮ್ಮಕ್ಕಳಿಗೆ ಭಾಳ ಖುಷಿಯಿಂದ ವಿಶ್ ಮಾಡಿದ್ದು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ. ಮತ್ತು ಅವರ ಚೈಲ್ಡ್ಹುಡ್ಡಲ್ಲಿ ಈಗ ಚೈಲ್ಡ್ಹುಡ್ಡಲ್ಲಿ ಎಂತ ಹೇಳ್ತಾರೆ, ಈಗಿನ ಮಕ್ಕಳಿಗೆ ಬಹಳಷ್ಟು ಆಟ ಆಡಲಿಕ್ಕೆ ಮತ್ತು ಫುಲ್ ಏನು ಮೊಬೈಲ್ ಇದೆ ಎಲ್ಲವೂ ಇದೆ. ಆದರೆ ಆಗ ಸಣ್ಣದಿರುವಾಗ ಅದೆಲ್ಲ ಏನು ಇರಲಿಲ್ಲ ಅಂತ ಹೇಳಿದರು. ನೀವು ಕೂಡ ನಿಮ್ಮ ಬಾಲ್ಯದ ಸವಿ ನೆನಪುಗಳ ಬಗ್ಗೆ ನಮ್ಮ ಜೊತೆ ಹೇಳಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈಗ ಗುಡ್ ಮಾರ್ನಿಂಗ್ ಸ್ಪಂದನ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನೇಹಾನ್. ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಮ್ ಕಾಲ್ ಮಾಡಿ ಮಾತಾಡಿ, ನಾನು ನಿಮಗೋಸ್ಕರ ಕಾಯ್ತೀನಿ. 14 ನವೆಂಬರ್ ಸಂಜೆ 5 ಗಂಟೆಗೆ. ನೀವು ಕಾಲ್ ಮಾಡಬೇಕಾದ ಸಂಖ್ಯೆ 0820-259-3300. ವಿಕ್ಕಿ ಮೊಬೈಲ್ಸ್ನಲ್ಲಿ ದೀಪಾವಳಿ ಸಂಭ್ರಮ. ವಿಕ್ಕಿ ಮೊಬೈಲೋತ್ಸವ. ಪ್ರತಿ ಖರೀದಿಗೂ ಉಚಿತ ಉಡುಗೊರೆ. 4 TVS ಜುಪಿಟರ್ ಸ್ಕೂಟಿ ಬಂಪರ್ ಬಹುಮಾನ. 5 LED ಟಿವಿ ಗೆಲ್ಲುವ ಅವಕಾಶ. 5,000ಕ್ಕೂ ಅಧಿಕ ಗಿಫ್ಟ್ಗಳು ಮತ್ತು ಕ್ಯಾಶ್ ಬ್ಯಾಕ್ ಆಫರ್ಗಳು. ಭೇಟಿ ನೀಡಿ ವಿಕ್ಕಿ ಮೊಬೈಲ್ಸ್ ಉಡುಪಿ. ಅಕ್ಕ ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಹುಡುಕಿ ಹುಡುಕಿ ಸುಸ್ತಾದ ಯಾವ್ದು ಫ್ಲಾಟು ಜೈಯಂದ ಬುಕ್ಕಿಂಗು ಹೊರಟ ರಂಗ ದೇವಸ್ಥಾನಕ್ಕೆ ಬಂದ. ನೀನ್ ಬುಕ್ ಮಾಡ್ಲಿಕ್ಕೆ ಹೊರಟ ಫ್ಲಾಟ್ ಅಲ್ಲಿ ರೂಫ್ ಟಾಪ್ ಇನ್ಫಿನಿಟಿ ಪೂಲ್ ಉಂಟಾ ಪ್ರಭು? ಓಪನ್ ಜಿಮ್ನಾಶಿಯಂ, ಇಲ್ಲ ಲೈಬ್ರರಿ, ಇಲ್ಲ ವಿಸಿಟರ್ಸ್ ಲಾಂಚ್, ಇಲ್ಲ ಇಂಡೋರ್ ಗೇಮ್ಸ್, ಇಲ್ಲ ಬ್ಯಾಡ್ಮಿಂಟನ್ ಕೋರ್ಟ್, ಇಲ್ಲ ಮತ್ತೆ ಕರ್ಮಕ್ಕೆ ಅಡ್ವಾನ್ಸ್ ಕೊಡುದು ಅದಕ್ಕೆ. ಪ್ರಭು. ಇಷ್ಟೆಲ್ಲ ಫೆಸಿಲಿಟಿ ಇರೋ ಫ್ಲಾಟ್ ಮಂಗಳೂರಲ್ಲಿ ಆಗ್ತಾ ಉಂಟು. ಹ, ಓ ಫ್ಲಾಟ್ ಚೀಟ ಅದು. ನಿಮ್ಮ ಕನಸಿನ ಲೈಫ್ ಸ್ಟೈಲ್ ಈಗ ನಿಮ್ಮ ಬಜೆಟ್ ಅಲ್ಲಿ ಕೇವಲ 55 ಲಕ್ಷದಲ್ಲಿ ಎಲ್ಲಾ ಫೆಸಿಲಿಟೀಸ್ ಇರುವಂತಹ ಫ್ಲಾಟ್ ನಿಮ್ಮದಾಗಿಸಿಕೊಳ್ಳಿ. ಮುಕುಂದ್ MGM ರಿಯಲ್ಟೀಸ್ ಅವರ ಕೇದಾರ್, ಏರ್ಪೋರ್ಟ್ ರೋಡ್, ದೇರೆಬೈಲ್, ಮಂಗಳೂರು. ಓಕೆ, ವಿರಾಮದ ನಂತರ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಈ ಟಾಪಿಕ್ ಬಗ್ಗೆ ಮಾತನಾಡಿಕೆ ಕಾಲರ್ ಇದ್ದಾರೆ. ಹಲೋ. ಓಕೆ, ಇರೇಗಿಲ ಬೊಲ್ಪುದೆಡ್ಡೆ ಪುಲ್ ಚಾಪರ್ಯಾರ. ಮಕ್ಕಳ ದಿನಾಚರಣೆದ ಶುಭಾಶಯಗಳು. ಥ್ಯಾಂಕ್ ಯು. ಏನು ಸ್ಪೆಷಲ್ ಇನಿ? ಸ್ಪೆಷಲ್ ಅವಲಕ್ಕಿ. ಅಮ್ಮ ಅಲ್ಲೇರು ಅಮ್ಮೊಂದು ಮೀನ್ ಮಾಡ್ಕೊಂಡು ದಾನೆ ಪಾಪ ಅರೇನು ಮೀನ್ ಮನ್ ಪರಿ ಬಿಡ್ತೀನಿ. ಅಂಚ ಓಕೆ, ಇರುವರೆಲ್ಲ ಸೌಖ್ಯನೇ? ಕಿನಿತ ಟಾಪಿಕ್ ಗೊತ್ತಂಡೆ? ಬಾಲ್ಯದ ನೆನಪುಗಳಿಂದ ರಜತ ಟೈಮಡು ಪೆತ್ತ ಕಲ್ತಾರ ಕಳಪಡ ಅಂತಾರೆ. ತಾಪದ ಪೆತ್ತನಂತ ಕಡೆ ಕೊಟ್ಟು ನಿಂಕಲು ಜೋಕ್ಲು ಬೇಡ್ತೇನೆ ಗೊತ್ತುಂಟು. ಗಾಳಿಪಟ ಆಗಿತ್ತು, ಮರಕೋತಿ ಆಗಿತ್ತು, ವರಂಚೆನೆ ಮರಕೋತಿ ಒಂಜಿ ಪೊನ್ನು ಮಿತ್ತುಗೋದು ತೆತ್ತು ಜಪ್ಪರ ಒಂಜಿ ಅಡ್ಡ ಹೋಗಿನ ಮರತ್ತಾಗ ಎಲ್ಲಡೆ ಮರ ಮಕ್ಕಳ ಕೂದಲು ಬಂದಂತ ಎಂಕಲಿಗೆ ತುಂಬಾ ಒಂಜಿ ಸ್ವಲ್ಪ ಒಂದಿರ್ತಾರೆ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜನರಾಗಿ ಬಾಳಿ ಓ ಒಣ್ಣವುಗಳೇ, ನಿಮ್ಮ ನಡೆಯಲ್ಲಿ ನುಡಿ ಇರಬೇಕು, ನಿಮ್ಮ ಮಾತಲ್ಲಿ ಮಿತವಿರಬೇಕು, ನಾಳೆ ಹೇಗೆ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು ಅಂತ ಇರತ್ತೆ. ನಿಮಗೆ ಅವಕಾಶ ಮಸ್ತ್ ಖುಷಿ ಅನಿಸ್ತದೆ ಮಕ್ಕಳ ದಿನಾಚರಣೆ ಬರ. ಹಲೋ ಹಲೋ ಪನ್ನೆ ಯಾನ ಹಾ ಬಂಡಿರ್ನ ಪದ್ದಿ ಕೇಳು ಜೊತೆ ಅವು ಮತ್ತೆ ಖುಷಿ ಆಗ್ತದೆ. ಮಕ್ಕಳ ದಿನಾಚರಣೆ ಪಾವಪಾತಿ ಜಾಸ್ತಿ ಕಲ್ಪ ಬಂದಿದ್ದೇವೆ ಸ್ಕೂಲ್ಗಳು. ಒಕ್ಕ ಒಂದು ಸ್ಟಿಕ್ಕರ್ ತಗೊಂಡಿದ್ದೇವೆ ಮಕ್ಕಳ ದಿನಾಚರಣೆಗೂ ಶಿಕ್ಷಕರ ದಿನಾಚರಣೆಗೂ ಮಾತ್ರ. ಅದನ್ನ ಮಾತ್ರ ಸ್ಟಾಕ್ ದೀವ ಬಂದಿತ್ತ. ಒಂದು 5 ರೂಪಾಯಿ 3 ರೂಪಾಯಿ ನಾನು ಕೊರೆಗಿತ್ತಿರತ್ತ ಅಂದ ಇತ್ತು ಕೊರ್ಪೇರು ಕೊರುಂಡಲ ಧರ್ಮ ಕೊರ್ಪೇರು ದುಮ್ಮಾಣ ಎಂಕಲಿಗೆ 2 ರೂಪಾಯಿ ಕೊರ್ರಾಗಿತ್ತು. ಒಂಜಿತ್ತಿನ 2 ರೂಪಾಯಿ ಆದಿತ್ತು 5 ರೂಪಾಯಿ ಮಲ್ಲ ಸ್ಟಿಕ್ಕರ್ಗೆ ಶಿಕ್ಷಕರ ದಿನಾಚರಣೆಗೆಲ್ಲ ಮಕ್ಕಳ ದಿನಾಚರಣೆ ಅಂದಂದು ಜೋಕ್ಲಿಗೆ ರಜೆ ಇತ್ತು ಅಂತ ಸ್ಕೂಲ್ ಮತ್ತೆ ಗೊಬ್ಬರ ಕಲ್ಪ ಅಂದಂದು ಫ್ರೀಡಮ್ ಒಂದು ಅಂಚೆ ತುಂಬಿ ಇಲ್ಲ ರಜೆ ಸಿಕ್ಕ ಮಕ್ಕಳ ದಿನಾಚರಣೆ ಒಂದೇ ದಿನ ರಜೆ ಆಗ್ತದೆ. ಬಾರಿ ಖುಷಿ. ಎಂಕಲೇನ ಎಂಕಲೆಗ್ ಲಂಚನೆ ಗಮ್ಮತ್. ದಿನಾಚರಣೆಗೆ ಸ್ಕೂಲ್ ಕಲರ್ ಕಲರ್ ಡ್ರೆಸ್ ಮಾಡೋದು ಮಕ್ಕಳಿಗೆ ಒಂದು ದಿನ ಅಂದ್ ಜೋಕ್ಲೆನೆಲ್ಲ ಒಂಜಿ ಗಮ್ಮತ್ ಅಂದವು ಹೆಂಗಿ ಗಮ್ಮತ್. ಎಂಕಲ ಬಾಲ್ಯ ಬಂದವೆ ಗಾಳಿಪಟ ಆರಿಸ್ತಾವನ ಅವು ಮಾತ್ರ ಬಾರಿ ಅವಾಗ ಇಷ್ಟದಲ್ಲ ಗಾಡಿ ಮತ್ತೆ ಜಾಸ್ತಿ ಇತ್ತು. ಗಾಡಿ ರೋಡ್ ಹಿಡಿದು ಮುದ್ದು 100 ಪೊಲೀಸ್ ಗಾಡಿ ಗಾಳಿಪಟ ಮುದ್ದ ಬಂದೊಂದೇ ಹೋಗುನು ಎರ ಫಸ್ಟ್ ಮಿತ್ತು ಹೋಗುನು ಇಷ್ಟ ಅವಾಗ ಗಾಡಿ ಇತ್ತು ಇಷ್ಟ ಗಾಡಿ ಜಾಸ್ತಿ ಅದು ಅಂದ್ ಬಾಲ್ಯ. ಓಕೆ ಅಪ್ಪಣ್ಣ ಗಮ್ಮತ್ ಈರ್ ಪಣ್ಣಗೆ ಎಂಕ್ಲ ನೆನಪು ಬರೊಂದುಂಡವು ಸ್ಟಿಕ್ಕರ್ ಕೊರ್ಪುನ ಗಾಳಿಪಟ ಆರಿಸ್ತಾವಂತೆ ಮಾಡ್ಕೋತೆ ಆಡ ಗೊಬ್ಬರ ನಾಯಿದಾಗ ತುಚ್ಚವಂತೆ ಪೊನ್ನು ತೆರ್ತದ ನಾಯಿ ನಿಂಚೆ ಪದದಿಲ್ಲ ಅವು ಅಡೆಗೆಲ್ಲ ಅವನ ಮಲ್ಲ ನಾಯಿ ಇರ್ತದೆ ಅವ್ರ ಅಡೆಗೆ ಎಂಕ ತುಚ್ಚಿತೀನಿ ನಾಯಿ ಮತ್ತದ ತುಚ್ಚ
ಅಯ್ಯಯ್ಯ ಅಫೋಡು ಸುಮಾರು ಟೀ ಅನ್ನರನ್ನ ಅಂದೆ ಮಲ್ಲಗಾಯ ಮೀನು ತಂತ್ರ ಅಂದ್ರೆ ಕಾಂಪೌಂಡ್ ಮೀನಿನ ಗಾಳಿ ಬರ್ತದೆ ಮಾಡುದು ಒಂದು ಮೀನಿನ ವಾರಂಟಿ ಅಂತದೆ ಅದಕ್ಕೆ ನಾ ಇದು ಪೂರ ಒಟ್ಟಿಗೆ ಬರ್ತದೆ ಎಲ್ಲ ಊಟ ಹೋಯ್ತದೆ ಇರ್ತದ ನಾವು ನಾಯಿ ಮಾಡಿ ಮುಟ್ಟದ ಸಂಬಂಧ ಏನ ಇದ್ದಿನಲ್ಲ ನಾಯಾಗ ಆಗ್ಯಾದಿನ ನೆನಪತ್ತೇನೆ ನಾಯಿ ಆಗಿದ್ದೀನಿ ಬಾರಿ ನೆನಪು ಎಂಕು ಎಲ್ಲ ಮತ್ತೆ ಹುಚ್ಚು ಖುಷಿದ್ದು ಅವ ಐಸ್ಕೇರಿ ಬೇಕನೆ ಫೋನ್ ಬರ್ತದೆ ಐಸ್ಕೇರಿ ಬರ್ತಾ ಇರತ್ತೆ ಲಾಸ್ಟ್ ಓರಿನೇ ಕೋದ ಐಸ್ಕೇರಿ ಗತ್ತಾನ್ ಅಂದ್ ಆ ಓರಿನೇ ನಿಂಗೆ ಕೊರದಿರ್ತೇನೆ ಇಂಕು ಮಸ್ತ್ ಕೊರದಿರ್ತೇನೆ ನೀರ್ ಹಾಕ್ತಾನೆ ಅಂದೆ ಬೇರೆ ವೈದ್ಯ ಯಾನ್ ಮಾತ್ರ ಒಟ್ಟು ಹೋಗ್ತೀನಿ ನಾಯಿ ಇಲ್ಲಿ ಹೇಳ್ತಂದ ಈ ಬದು ಜೊತೆ ನಿಂಗೆ ಐಸ್ಕೇರಿ ಕೊಡಿ ಏರುಂದು ಅಪ್ಪ ಗೊಂದ ಕಾರದ ಸುತ್ತವಾದ ಹುಚ್ಚು ಖುಷಿದ್ದೀನಿ ಕಡಂಬಲ್ಲಿ ಬೊಕ್ಕ ನೆಕ್ಸ್ಟ್ ಗೊತ್ತದ ಎಂಕ್ಲೈನ ಕೈ ತಲ್ದ ಇಲ್ಲದ ಎಂಕುಲು ಅಕ್ಕನಕಲು ಮಾತ ಎಲ್ಲ ಇರ್ತಾರದೆ ಆವಾಗ ಮೇಕುಲು ಅಪ್ಪದೆಲ್ಲ ಇರುತ್ತ ಒಂಜಿ ಅಂಕಲ್ ಎಂಕಲ ಪಪ್ಪಂದ ತವರ ಪೋಯರು ತವರ ಹೋದ ಅರೆಗ ಅವ್ರು ಅರ್ಥ ಆಯ್ತಿಗೆ ಹುಚ್ಚು ಅಂದ ಮರ್ಲು ಅಂದ ಕಾಲು ಏನು ಒಕ್ಕ ನಾಟಿ ವೈದ್ಯರೇ ಮಾಡ್ತೇವೆ ಒಕ್ಕ ರಾತ್ರಿ ಕತ್ತದ ರಾತ್ರಿ ನಾಟಿ ಮತ್ತು ಕೊರಂಗ ಅಪಡ ಮರು ಜೀವ ಅನ್ಪಣಲಿ ಮರಜ ಎಂಕ ಒಂಜಿ ಎಂಕ ಏತ್ ಗೊತ್ತಂಡಿ 8 ವರ್ಷನ 7 ವರ್ಷನಲ್ಲ ನಾರಿತ್ತು ಏತ್ಂಜಿ ಇಂದು ಹಾಕ್ತನೆ ಒಕ್ಕ ಪೂರ್ದು ಕೈ ಅಂತ ತಾಗದಿತ್ತು ಅವೇ ಒಂಜಿ 8 ವರ್ಷ ಎಂಕ ಪೂರಂದು ಬೈದು ಅಂಚ ಬಾಲ್ಯಡು ಶ್ರೀ ಉಂಟ್ರಿ ಅಂತ ಕೈಯೇ ಉಂಟೆ ಜಾಸ್ತಿ ಅಂದ್ ಇತ್ತೆ ಪಿರೋಡ್ದಲ್ಲ ಅವೇ ಬಂದಿರು ಸೀಡ್ ಜಾಸ್ತಿ ಕಹಿನೆ ಅಂತ ಬಂದಿರು ಓಕೆ ಇತ್ತೆ ಜಾಗ್ರತೆ ಪರತ ಇತ್ತೆ ಜಾಗ್ರತೆ ಇತ್ತೆ ಮತ್ತೆ ರೋಡ್ ಮತ್ತೆ ಸರಿ ಇಟ್ಕೊಂಡು ಅಲ್ಲಿ ನಂಗೆ ರೋಡ್ ಇಟ್ಕೊಳತ್ತೆ ಪಂಚಾಯತ್ ಕಾಲುದಾರಲ್ಲಿ ಪೋಡಿತ್ತು ಅವಳ ಮುಲಿ ಈ ಟೈಮ್ ಹುಡುಗಲಿ ಮುಲಿ ಜಾಸ್ತಿ ಇಟ್ಕೊಳತ್ತೆ ಸ್ವಲ್ಪ ಹುಚ್ಚು ರುಪ್ಪುನ ಗೊತ್ತಾಗ್ತೀನಿ ಮತ್ತೆ ಎಂಕ ಐದು ಹುಚ್ಚುದ ಬಾರಿ ಕೋಳಿಗೆ ಇತ್ತು ಇಂಚ ಒಂಜಿ 2-3 ವರ್ಷ ಅರಿವಿಗೂ ಬರ್ತದೆ ದಾರಿ ಗೊತ್ತಾನೆ ಹುಚ್ಚುದು ನಮ್ಮ ಅನ್ಯಾಯ ಮಲ್ಪಂದ ಕಾಲ ಹುಚ್ಚುಚಿ ತಾನಿನ ಮನೆ ದೊಂಕುದೇನ ಅಲ್ಲ ಎಂಕ ಗೊತ್ತಿದ್ದದೆ ಎಲ್ಲಿ ಆಗ್ತದೆ ಅಯ್ಯ ಇರು ಒಲ್ತು 9 ದಾನೆ ಕ್ಯಾಂಡಿ ತುಚ್ಕೊಂಡ್ ಇದೀನಿ ನಾ ಇಂಕ ಕ್ಯಾಂಡಿ ಕೊಡಿಯೇರಂದು ಹುಚ್ಚು ತೂತೀನಿ ಆಯ್ತು ಇತ್ತ ಇಂಕ ಹುಚ್ಚು ಕಾಯ್ತಲ್ಲ ಪೋಡಲ್ಲ ಇಂಕ ಎಪ್ಪುನ ಒಂದು ಇಚ್ಚಿ ದೊಂಬುದಾದ ಇಂಕೇರ್ಲಿ ಹುಚ್ಚು ವಂಚನತೆ ಹೊರ ಎಂಕಲಿಗೆ ಏನಲ್ಲ ಗಾಯಮಿನಿ ಆಂಡ ಪೋಡಿವನೆ ಪೋಡಿಗೆ ಪೋಯಾರ ಮತ್ತು ಸಮಯ ಅಂದಂದು ಬಾಲ್ಯದ ನೆನಪ ಫುಲ್ ಹುಚ್ಚುಡಾಗ್ಯ ಒಂದರೆ ನಾಯಿಡಾಗ್ಯ ಒಂದರೆ ಓಕೆ ರಿಗಾಣಲ್ ವಿಶ್ಮಲ್ ಪರಂಡ ಪುನೀತ್ ಬಂದ ವಿಶ್ವ ಹಾಕಿ ಬರ್ಡೆ ಮಕ್ಕಳ ದಿನಾಚರಣೆ ಅಮ್ಮನ ಮಗಳ ಸುಭಾಷೆಗಳು ಅಚ್ಚು ಸರ್ ಅಂತಾರೆ ಅಡಿಗೆ ನಮ್ಮಗೆ ನಮ್ಮನ ಕಲಿಯೋದಿಗೆ ಬಕ್ಕ ಅಚ್ಚು ಸರ್ಗೆ ಬಕ್ಕ ಸದಸ್ಯ ಸರ್ ಫೋನ್ ಅಂತಾರೆ ಇದ್ದದ ವಿಜಯಲಕ್ಷ್ಮಿ ಮೇಡಮ್ಗೂ ಏರ್ ಮತ್ತೆ ಕಾಲ್ ಮಾಡ್ತಾರೆ ಮಾಡ್ತಾರೆ ಇವಾಗ ಗುಡ್ ಮಾರ್ನಿಂಗ್ ಓಕೆ ಇರೆಗ್ಲ ಹಾಯ್ ಗುಡ್ ಮಾರ್ನಿಂಗ್ ಓಕೆ ಇರ ಪುನೀತ್ ಪಂಡರ್ತಲ್ಲ ಅರೆಗೆ ಪುನೀತ್ ಅರೆಗೆ ಸ್ಪಂದನ ವಾಹಿನಿ ಕಡೆ ಹಿಡಿದು ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಓಕೆ ಥ್ಯಾಂಕ್ ಯು ಬಾಯ್ ಓಕೆ ನಮ್ಮ ಕಾಲರ್ ರೇವತಿ ಅವರು ಹೇಳಿದ್ರು ಅವರ ಬಾಲ್ಯದ ನೆನಪುಗಳನ್ನು ನೀವು ಕೂಡ ನಿಮ್ಮ ಬಾಲ್ಯದ ನೆನಪುಗಳನ್ನು ಹೇಳಿ ಅಂತ ಹೇಳ್ತಾ ಈಗ ಗುಡ್ ಮಾರ್ನಿಂಗ್ ಸ್ಪಂದನಲ್ಲಿ ಬ್ಯೂಟಿಫುಲ್ ಆದ ಹಾಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಗ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋ
ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಕಲೆಮ್ಮ ಬಾಳನು ಬೆಳಗಮ್ಮ ನಿನ್ನ ಕರುಣೆಯ ಬೆಳಕಲಮ್ಮ ಬಾಳನು ಬೆಳಗಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯಲೆಮ್ಮಡೆಸು ವಿದ್ಯೆಯ ಕಲಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಪೂರೈಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಓಕೆ, ನಾವಂತೂ ಇವತ್ತು ಮಕ್ಕಳ ದಿನಾಚರಣೆಗೆ ಒಂದು ಬಹಳಷ್ಟು ನೆನಪುಗಳನ್ನು ಕೇಳ್ಕೊಂಡು ಬಂದ್ವಿ. ಈಗ ಕೂಡ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್. ಸದಾಶ್ ಇರೇನು ಇತ್ತೆ ತೆಗೇಂಡೇರ್ ಅಂದು ಕೇಳಿದೆ ಅಂದೇ ರೇವತ್ ಯಾರು ಕೇಂಡೇರು ಯಾರು ಫೋನ್ ಮಲ್ತಾರ ಅಂದೆ ಕೇಳಿದೆ ಅಂದ್ ಚಾಬರಿಯಾರ ಒಂದಿತ್ತು ಪ್ರೋಗ್ರಾಮ್ ಆಚೆ ವಿಜಯಲಕ್ಷ್ಮಿ ಮಾತ ಕಾಲ್ ಮಾಡ್ತಿರೋದು ಅಂದ್ ಚಾಪರಿ ಏನು ಸ್ಪೆಷಲ್? ರೊಟ್ಟಿ ಇತ್ತು ರೊಟ್ಟಿ ರೊಟ್ಟಿ ತಿಂದಾರ ಫಂಡ? ರೊಟ್ಟಿ ತಿಂದೆ ಗಟ್ಟಿ ತಿಂದೆ ಗಟ್ಟಿ ತಿಂದಾರ. ಓಕೆ, ನೀತ ಟಾಪಿಕ್ ಗೊತ್ತಾಂಡೆ ಮಕ್ಕಳ ದಿನಾಚರಣೆನ ಮಕ್ಕಳ ದಿನಾಚರಣೆ ಅಂತ ಇರ್ನ ಬಾಲ್ಯದ ಸವಿ ನೆನಪು. ಅಯ್ಯೋ ಮಸ್ತ್ ಉಂಡಿ ಅವೇ ಮಸ್ತ್ ಬನ್ನಿ. ಮಕ್ಕಳು ಎಂಕಲ್ ಶಾಲೆ ಬಾಲ್ಯದ ಫೋನಿಂದ ಅಂಚ ಆಟ ಗಮ್ಮತ್ತ ಬಂದಿತ್ತು ಎಂಕಲ್ ಹೆಚ್ಚಿನ ಶಾಲೆಗೆ ಹೋಗಿನ ಕಾಲಿಗೆ ಚೀರ ಒಂಜಿ ನೆಲೊಂದು ಕೊಡು ಎಂಕಲ್ ಓಲ್ ಬೀಜ ದಿಕ್ಕುಡು ಓಲ್ ಕುಕ್ಕು ದಿಕ್ಕುಡು ಅವೆಲ್ಲ ಬೇಜಾರು ದಿಟ್ಟಿನಿ ಪಕ್ಕ ಅವರ ಬುದ್ಧಿ ಬಟ್ಟಂಬೋದು ಮೋರಿ ಅತಗ ಫಸ್ಟ್ ಟೈಮ್ ಮೋರಿದ ಬೈಕ್ ಮೋರಿದ ಬೈಕ್ ಕೊಟ್ಟದೆ అయితే ఉలా చెప్పు కాంగ్రెస్ భయపడ్డా చెప్పును వనస్ వాళ్ళు సీద భయ్యాదిಲ್ಲ అంటే దాని సామె పోయి అన్నకి ఏమి చేరదు ఒట్టు పోండా అంటే మತ್ತೊಂದಿಟ್ಟ ಪಕ್ಕ ಮಸ್ತ್ ನರಪರಂಗಿಲ್ಲ ಶಾಲೆ ಮಸ್ತ್ ಬಂದೋಗಿ ಎಲ್ಲ 10 ಕಿಲೋಮೀಟರ್ ನರಪರ ಸಾಧ್ಯ ಹೋದಾಗ ಒಂದೊಂದಿನ ಉಪದ್ರ ಬಿಟ್ಟು ನಾವು ಬಂದದ್ದು ಗಮ್ಮತ್ತ ಬಂದಿತ್ತು ನಡೆ ಮಾಡ್ಕೊಂಡು ಕೋಡೇಟ್ ಹಾಕೊಂಡು ಪಕ್ಕ ಚೆನ್ನಾಗಿ ಇಲ್ಲದಕ್ಕನ್ನ ಕಾಂಪೌಂಡ್ ಬೋದು ಕುಂಕುಮದ ಲಕ್ಕದ ಪೆಟ್ಟುಗೋರಿ ಪೆಟ್ಟು ತಿಂತೀನಿ ಪಕ್ಕ ಎರೆ ಮಸ್ಕಿರ್ ಮಾಡ್ಕೊಂಡು ಅದಾಗ ಗಾಡಿ 50 ಸೀಟರ್ ಪೂರ ಗಾಡಿ ಇರ್ತದೆ ಅದಾಗ ಬಾಳ ಅಪರೂಪ ತೋರ್ಬೇಕು ಎಂಗಳು ಗಾಡಿ ಬರ್ತದೆ ಗಾಡಿ ಅವ್ರದ್ದು ಬಲಿಬೋದು ಅವೊಂದು ಆ ಪೆಟ್ರೋಲ್ದ ಕಮ್ಮಿನ ಇಷ್ಟದ ಗಾಡಿದ ಕಮ್ಮಿನ ಬರ್ಬೇಕು ಬಾರಿ ಕಮ್ಮಿನ ಬರೋದು ಪೆಟ್ರೋಲ್ ಅವು ಮೂಕು ಪೂರ ತೂರ್ಬೋದು ಮೊನಗಾನಿ ಫುಲ್ಲು ಪ್ರಮುಖ ತಂದಿತ್ತು ಪಕ್ಕ ಬಸ್ ಇಟ್ಕೊಳ್ತಿದ್ಯ ಬಸ್ನ ಬಸ್ ಇಟ್ಕೊಳ್ತಿಕ್ಕಿ ವಿಮಾನ ಹಿಡ್ಕೊಳ್ತಿಕ್ಕಿ ಕೊಲ್ಲಿಗೆ ಬಸ್ ಇಟ್ಕೊಳ್ತೀನಿ ಅಂದಿಕ್ಕಿ ಪಕ್ಕ ಬಸ್ ಇಟ್ಕೊಳ್ತೀಯ ಅವು BMS ಅಂತೇಳಿ ಅವು ಯಾನ್ BMS BM ಬಂದು ಉಪ್ಪಾಡ್ಬಾರ್ದು ನಾತೆ ಅಂತ BM ಲೆಕ್ಕ ಒಂದು ಲೆಕ್ಕ ಮಾಡುದು ಪಕ್ಕ ಉಲಾಯಿ ಒಂದ್ಸಾರಿ ಬಸ್ ಅವಲಾಗ ಒಂದು ಬಸ್ 3 ದಿನ ಬಸ್ ಅವಲಾಗ ಒಂದು ಮತ್ತೆ ತೀಯ ಬಸ್ ನಾವು ಬಸ್ ಇಟ್ಕೊಳ್ಳುಂಡ ಎಲ್ಲಿಪುನಾಗ ಆ ಬಸ್ ತುಂಬಾ ಹೋಗಿನಂತೆ ಈ ಮಾನಕರು ಪುರ ಬೇರೆ ಬಂತು ನೆನಪು ಏನೇ ಗೊತ್ತಲ್ಲ ಅನುಭವ ಉಂಟಾವು ಮತ್ತೆ ಒಂದು ತೂಂಡ ಮಾನಕರು ಪುರ ಬಂದಿಪುಣಿ ನಾವು ಅವತ್ತು ಯಾಕೆ ಇತ್ತನ ಹೊರವರ ರಾಜ್ಯ ಕೆಲಸ ಅಂತ ರಾಜ್ಯ ಬಂದಿಪುರು ಮಾನಕರು ಇದು ಪುರ ಬೇರೆ ಬಂದಿಪುರು ನನ್ನ ಬಸ್ ಹೋಗ್ಬಿಡಿದ ನಮ್ಮ ಎಲ್ಲದರಲ್ಲಿ ಆತ ಅವನ್ ಮಾತ್ರ ತೋರ್ತೆ ಗಮ್ಮದ ಒಂದಿತ್ತೆ ಅಂದಂದು
ಒಕ್ಕ ಪೆಟ್ಟೆ ದಿನ ಶಾಲೆಗೆ ಹೋಗ್ಬಿನಿ ನಾಯಿ ಕೊಡ್ಲಕ್ಕ ಹಾಕೋದಿತ್ತೆ ಸಮಾಪೇಟ್ ತಿಂದು ಬರುತ್ತೆ ಇಲ್ಲ ಗೊತ್ತಾನೆ ಇಲ್ಲ ಅಲ್ಲ ಪೆಟ್ಟೆ ఒక సజ్జిగ దిక్కుంటుంది అలాగే అమెరికన్ పట్టిన సజ్జిగ దిక్కుంటుంది ఎంకులు ప్లేట్ మొత్తం పోపింది ఎంకులు కానీ సజ్జిగ రాసే సాలే పోయి అట్టి సజ్జిగ తింటామంటే ನಾವು మామూలుగా ಮತ್ತೆ ಅದಕ್ಕೆ పేరుకి ಬರ್ತದ ಅದಕ್ಕೆ ಸಜ್ಜಿಗೆ ಬೇಕಾಗಲ್ಲ ಎಂకులే ಬೇಕಾಗಲ್ಲ ಅಂತ ತಿನ್ಬಾ ಗಮ್ಮತ್ತಿತ್ತು ನಾವು ಎಲ್ಲಿ ಬಾಲ್ಯ ಬಂದಾಗ ಅಲ್ಲಿದೆ ಅಲ್ಲಿ ಸಾಧಿ ನಾಡ್ತಾ ಹೋಗ್ಬಿನಿ ఓకే బొక్క మస్తు ఉండు బండారు అంతే బండారు ఓకే మస్తు థ్యాంక్స్ ఎరగాణలో విష్మల్ పరండ దూర ಬಂದಾಗ ఒక ಮಾಸ್ನಾಗಲಿಕ್ಕೆ ನಾವು ಒಂದು ಮಾಸಕ್ಕೆ ಊರ್ತೆ ಆ ದಿನ ಬಿಟ್ಟಬಾರ್ದು ಒಂದಿನ ಒಂದು ಊರ್ತೀನಿ ಮಕ್ಕ ಮಟ್ಟ ಶಾಲೆ ಬಿಡಬಾರ್ದು ಒಂದು ಲೇಟ್ ಆದ ಬೋರ್ಡೆಲ್ಲ ಬಿಡಬಾರ್ದು ಬಿಡಬಾರ್ದು ಎಂಕುಲ್ದಾಗ ಚೀರ ಹೊತ್ತಂತೆ ಬಿಡಬೇಕು ಚೀರ ಸಮೇತ ಸೀದಿ ಇಲ್ಲ ಬರ್ಬೇಕು ಬಿಡ ಲಕ್ಷ್ಮಿ ಬಿಡಬೇಕಿಲ್ಲ ಫಾರೆಸ್ಟ್ ಪಕ್ಕ ಶಾಲೆ ಹೆಡ್ ಮಾಸ್ಟರ್ ಹೋಗ್ತಾರೆ ಹೆಡ್ ಮಾಸ್ಟರ್ ಬಂದ್ರೆ ನಾನೇನು ಹೆಡ್ ಮಾಸ್ಟರ್ ಮಂಡ್ಯ ಮಾಸ್ಟರ್ ಅಂತ ಹೇಳಿದ್ರಿ ನಾವು ಮಲ್ಲ ಮಂಡ್ಯದಾರರು ಬೇರೆ ಹೆಡ್ ಮಾಸ್ಟರ್ ಅಂತಿದ್ವಿ ಅದ್ರ ಗೊತ್ತಿದೆ ಇಂಗ್ಲಿಷ್ ಶಬ್ದದ ಅದೇ ಗೊತ್ತಿದೆ ಎಂಕರಿಗೆ ನಾಳೆ ಪಕ್ಕ ಇಂಗ್ಲಿಷ್ ಇರ್ತದೆ ಅದೇ ನಾಳೆ ಐದು ಪಕ್ಕ ఒక హిందీ ఏడ్చేది ఒకటి అంది ఎంకలగా ఆజినేడు హిందీ అయినేడు ఇంగ్లీష్ హిందీ అంటే కట్టೆ ಕಾರ್ ಬಿಡ್ಲೆ ಇಲ್ಲ ಕಾವನಿತ್ತು ಸೋನಾಗ ಪಕ್ಕ ಮಜ್ಜಿ ಬಂದ್ಬೋದು ಮಜ್ಜಿ ಎಂಜಿನ ಒಂದೊಂದು ಬರ್ಬೋದು ಎರಡೊಂದು ಬರ್ಬೋದು ಪಕ್ಕದ ಮಂಜಿನ ಬರ್ತೀನಿ ಪಕ್ಕ ಸುಡು ಎಂಜಿನ ಪಕ್ಕ ಪಕ್ಕ ಫಾಸ್ಟ್ ಮಾಡಿದ್ರು ಹುಡ್ತೀನಿ ಪಕ್ಕದ ವರ್ಪುಣ್ ಇರೋದ ವರ್ಪುಣ್ ಪಕ್ಕದ ಇರೋದ ಬರ್ತೀನಿ ಕೂಸೊಂದು ಬರೋದು ఒక అయినది వరందిత్తుజా అయినతల వరందిత్తు అవి అంచిన వద్ద బరಬಹುದು అವು 9-7 ವರ್ಷದಿಂದ ನಾವು ಅಭಿನಯಿಸಿ ಅಂದ್ ಅವು ಅವನ್ನ ಮಾಡೋದು ಫಾಸ್ಟ್ ಮಾಡೋದಕ್ಕೆ ಮತ್ತೆ ಇಂಜ ಎಕ್ಸಾಮ್ ಬರೆದಾಗ ಅವನ್ನ ಲೆಕ್ಕ ಮಾಡ್ತಂದಿತ್ತ ಅಂದ್ ಅದಕ್ಕೆ ಕ್ಯಾಲ್ಕುಲೇಟರ್ ಇಜ್ಜಿ ఒక ಕಾಲೇಜ್ ఒక ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳತ್ತ ಅಂದ್ ಮತ್ತೆ ಪೆನ್ಸಿಲ್ ಕೂಡ ಎಂಕಲೆಗೆ ಪೆನ್ಸಿಲ್ ತಿಂತಂದ್ರೆ ಮತ್ತೆ ಬಂಗತ್ತಲ್ಲ ಇಲ್ಲಿ ಪೆನ್ಸಿಲ್ ಎಲ್ಲ ದಕ್ಕಿದೆ ಅವನಿಗೆ ಕೊಡತ್ತ ಕಟ್ಟಿ ಇರ್ತದೆ ಕೋಡೆತ್ತ ಕಟ್ಟಿಂಗ್ ಕಟ್ ಮಾಡ್ತಾರೆ ಓಟದ ಲೆಕ್ಕ ಮಾಡ್ತಾರೆ 5,500 ಪೌಂಡ್ ಕಟ್ಟಿ ಲಂಚೇನೆ ಪೆನ್ಸಿಲ್ ಅದ ಉದ್ದ ಆಗ್ಬಿಡುತ್ತೆ 5 ಬರೆಯಲ್ಲಿತ್ತು ಬಕ್ಕ ಸ್ಲೇಟ್ ಇಡೀ ಸ್ಲೇಟ್ ಎಲ್ಲ ಜೀವ ಮಾಡೋದು ಬರ್ತದೆ ತುಂಡು ಸ್ಲೇಟ್ ಎಲ್ಲ ದಕ್ಕದಿಲ್ಲ ತುಂಡು ಸ್ಲೇಟ್ ಇರ್ತದೆ ನಾ ತುಂಡು ಸ್ಲೇಟ್ ಡೇ ಬರೀಬೇಕು ಅವಳ ಸ್ಲೇಟ್ ಇಂದ ಸಿಲೆಟ್ ಸ್ಲೇಟ್ ಬಂದ್ರೆ ಬರೋದಿಲ್ಲ ಸಿಲೆಟ್ ಬರೋದಿಲ್ಲ ಬಕ್ಕ ಈ ಪುಸ್ತಕದ ಪರಸ್ ಪುಸ್ತಕದ ಪೂರ ಪೇಜಿಂದ ಎತ್ತಿದ್ರೆ ಅವನು ಪೊಲ್ಲದು ಪುಸ್ತಕ ಮಾಡ್ತಾರೆ ಇಷ್ಟೇ ಪುಸ್ತಕ ಮಾಡ್ತಾರೆ ಆ ಪುಸ್ತಕದ ಇಷ್ಟ ಪೊರ್ಲು ಮಾಡ್ತಾರೆ ಕೊಂಡ ಎಂಕುಲ ಅವನ್ನ ಸೂಜಿ ನೋಡು ಪೊಲ್ಲದು ಪದ ಹೋಗ್ಬೇಕು 5 ಬರೆಯಾರೆ ಬಕ್ಕ ಪೆನ್ ಐತಿ ಪೆನ್ 5th 6th ಮುಟ್ಟ ಪೆನ್ ಬರ್ತದೆ ಎಲ್ಲ ಪೆನ್ಸಿಲ್ ಬರೆಯಾರೆ ಬಕ್ಕ ಕಾಪಿ ಶೋ ಬರೋದಿತ್ತೆ ಮೂಜಿಗೆರೆ ನಾಲ್ಗೆರೆ ರಡ್ಡಿಗೆರೆ ರಡ್ಡಿಗೆರೆ ಅಂತ ಎಂತದಕ್ಕೆ ಬಕ್ಕ 8th ಸ್ಟ್ಯಾಂಡರ್ಡ್ ಬಕ್ಕ ಕಾಪಿ ಬರೆಯಾರೆ ಅಕ್ಷರ ಪೊರ್ಲಿರ್ತದೆ ಅಲ್ಲ ಅಕ್ಷರ ಮಾರಿ ಪೊರ್ಲು ಅವು ಅಂತ ಕಾಪಿ ಜಾಸ್ತಿ ಬರೆಯಾರೆ ಇಂಗ್ಲಿಷ್ ಇಲ್ಲ ಹಿಂದಿ ಇಲ್ಲ ಲಾಂಗ್ ಬರೆಯಾರೆ ಮಕ್ಕ ಹಿಂದಿ 8th ಹೋಗ್ಬೇಕು ಹಿಂದಿ ಟೀಚರ್ ಸಿಗಲ್ಲ ಆ ಟೀಚರ್ಗೆ ಸರಿ ಇಟ್ಟಿದ್ದೆ ಅಂತ ಹಿಂದಿ ಅಂತ ಬಿರ ಇಷ್ಟೆಲ್ಲ ಬಿರ ಇಂಗ್ಲಿಷ್ ಟೀಚರ್ ಎದ್ದೆ ವಾಣಿ ಟೀಚರ್ ಬಂದು ಅದ ರಾಷ್ಟ್ರ ಪ್ರಶಸ್ತಿ ಕೂಡ ತೆಗೆದಿದೆ ಅಂತ ಇಂಗ್ಲಿಷ್ ಹುಷಾರುತ್ತೆ ನಾನೇ ಬರ್ತೀನಿ ನಾನು ಹೇಳ್ತಿಗೆ ನಾ ಬಂತು ಓಕೆ ಎರೆಗಾಣಲು ವಿಶ್ಮಲ್ ಪರಂಡ ವಿಷಯ ಇರಗೆ ಟೀಚರಿಗೆ ವಿಜಯಲಕ್ಷ್ಮಮ್ಮಗ ಪಕ್ಕ ಜಯವರ್ಧಕ್ಕೆ ಉಗ್ಗಪ್ಪನಾಗ ಪಕ್ಕ ಏರ್ ಮಾತಾ ಕಾಲ್ ಮಾಡ್ಬೇಕು ಮಾತಾಡಿಗಳ ಗುಡ್ ಮಾರ್ನಿಂಗ್ ಬಕ್ಕ ಹಾಯ್ ಈಗೆಲ್ಲ ಫುಲ್ ಟೀಮು ಓಕೆ ಇರೆಗ್ಲ ಗುಡ್ ಮಾರ್ನಿಂಗ್ ಬಕ್ಕ ಹಾಯ್ ಓಕೆ ಇಂಚನೆ ಕಾಲ್ ಮಾಡ್ತಾನೆ ಪ್ಲೇ ಓಕೆ ನಮ್ಮ ಕಾಲರ್ ಅವರ ಒಂದು ಬಾಲ್ಯದ ನೆನಪುಗಳನ್ನು ಸವಿ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ನೀವು ಕೂಡ ಮಾತನಾಡಿ ಅಂತ ಹೇಳ್ತಾ ಈಗೊಬ್ರು ಕಾಲರ್ ಹಿಡಿದ್ದಾರೆ ಹಲೋ ಹಲೋ ವೆರಿ ಗುಡ್ ಮಾರ್ನಿಂಗ್ ಟ್ರೈ ಮಾಡ್ಬೇಕು ಸಾಕಾಡ್ಬೋದು ಆಯ್ ഞാൻ അവ ഇരുന്നതാണ് ശ്രദ്ധിച്ച് തുപ്പിനി
ಅಲ್ವೇ ಎಲ್ಲಿಯರಂದು ಆಂಡ ಮಕ್ಕಳ ದಿನಾಚರಣೆ ಗಮ್ಮತ್ತಾ? ಮಕ್ಕಳ ದಿನಾಚರಣೆ ಮಕ್ಕಳು ಪೂರ ಇದರಲ್ಲಿ ಹೋದಾಣ ಇವರಕ್ಕಂತೆ ಕೊಳತಾಗಾಯಿ. ಮಕ್ಕಳ ದಿನಾಚರಣೆ ನಾಕಲು ಮಕ್ಕಳ ದಿನಾಚರಣೆ ಗಮ್ಮತ್ ಮಲ್ಪರ ಇಲ್ಲಡು ಗಮ್ಮತ್ತಾದ ನೀರು ದೋಸೆ ಎಲ್ಲ ತರ್ಲಿಲ್ಲ. ಈರಿ ಅವ್ವೆ ಮಲ್ಪಲೆ ಪಾಪ ಈರ ಅವ್ವೆ ಮಲ್ಪಲೆ ಪಾಪ ಬನ್ನಿ ಅಂದು ಮಗನಾದ ಅನ್ಕೊನಾಗಲೇ ಅಪ್ಪಣ್ಣ ಕಾಂಡವ್ವೆ ದೋಸೆ ದೋಸೆ ಚಟ್ನಿ ಇದೀಗ ಮೀನು ಬೋಲೆ ಅವೇ ಓಕೆ ಇನ್ನಿಟ್ಟು ಟಾಪಿಕ್ ಗೊತ್ತಾಂಡೆ ಟಾಪಿಕ್ ನಿಗಲೆ ಮಾತೆಗಳ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಓಕೆ ಇರ್ನರಡ್ಡಿ ಜೋಕ್ಲೆಗ್ಲ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ವಕ ವನೋಡು ಇತ್ತ ಇರ್ನ ಬಾಲ್ಯದ ಸವಿ ನೆನಪದ ಬಗ್ಗೆ ವನೋಡಿ ಸಣ್ಣ ಬಾಲ್ಯದ ಸವಿ ನೆನಪಿತ್ತು 5 ನಿಮಿಷ 5 ಹೆಚ್ಚಾರೆಂಡ ಈರ್ ಪನ್ನೆ ಇನ್ನೆಪ್ಪನ ಗೊಬ್ಬುನತ ಬಾರಿ ಖುಷಿ ಲಾಸ್ಟ್ ದಾನದಾನೆ ಅದೆಚ್ಚೆ ಗೊಬ್ಬರ ಮದ ಬಿಡೋದಿತ್ತು ಅಕ್ಕನಕ್ಕಲು ಒಡೆಲ್ಲ ಹೋದ ಅಕ್ಕನಿಗೆ ನೆರ್ತಿದೆ ಅಕ್ಕನ ಕನೆಗೆ ಯಾನೆ ಅಕ್ಕನೆ ಬೆಡ್ಪಾಡ್ನಾಗ ಯಾನ್ ನಡುಡು ಬದುಂಟು ನಮ್ಮ ಬೆಡ್ಪಾಡ್ನ ಒಡೆಲ್ಲ ಸಣ್ಣ ಅಂತಾರತ ಅಂಚ ಬೊಕ್ಕ ಎಂಕೆ ಬೆಟ್ಟು ಬೊಕ್ಕ ಈನೆಲ್ಲ ನಮ್ಮ ಎಡ್ಡೆ ಮಿಲ್ಲಿ ಇನ್ನೆಲ್ಲ ಖುಷಿ ಇಲ್ಲ ಮತ್ತೆ ಫಂಕ್ಷನ್ ಇನ್ನೆಲ್ಲ ಎಷ್ಟೆಲ್ಲ ಕೋರಿದ ಮತ್ತೆ ಕದಿಪು ಬಾರಿದ ಮತ್ತೆ ಏನೆಲ್ಲ ದುಂಬು ಬಾರಿ ಅಪುರ್ಪಕ ಕೋರಿ ಮತ್ತೆ ಮಕ್ಕಳು ಅಂಚ ಬಾರಿ ಖುಷಿ ಆನಿ ನಲ್ಪುನು ಜಾರು ಚಿಂಜಿ ಬೋದ್ ನಲ್ಪುನಾಗ ಒಂದ್ ದಿನ ತಟ್ಟೆ ನೀರ್ದು ತಟ್ಟದೆಲ್ಲ ಎಲ್ಲ ಕಾರ್ ಬೋರ್ನಿ ಖುಷಿಟ್ಟು ನಲ್ಪುನ ಕಿನ್ನಪ್ಪನ ಇಂತಿತ್ತೆಲ್ಲ ನೆನಪುನ ಒಂಜಿ ಉಪ್ಪೊಕ್ಕ ಕಾರು ತೆದಂಗೆ ಬೂರ್ದು ಒಕ್ಕ ಅವರು ಚೆರಿಪುನ ಇಟ್ಟು ರಾತ್ರಿ ಇದ್ರಂಡ ಕೋರಿ ಲಜ್ಜಿ ಕೊಂಡಿ ಲಜ್ಜಿ ಮುಂದೇನು ಪಂಜರಾತ ಅಂಚ ಬಕ್ಕ ಜೋಕುನ ಬಂಜಿ ಖುಷಿ ಇತ್ತಲ್ಲ ಎಲ್ಲ ಬಕ್ಕ ಟೆನ್ಷನ್ ಮಾತ ಟೆನ್ಷನ್ ಜೋಕುಲಪ್ಪನೇ ಇದ್ದೆ ನಿಕ್ಕಲ ಖುಷಿ ಆತ ಎಲ್ಲಿಪ್ಪನಾಗ ಅಂಚ ಬಕ್ಕ ಆದಾಗ ಒಡೆಲ್ಲ ಬಾಳೆಲ್ಲ ಬಿಡ್ತಿದ್ದೇರು ಒಂಜಿ ಟ್ರಿಪ್ ಗೊತ್ತಿಲ್ಲ ಬಾಳೆ ಬಿಡ್ತಿದ್ದೇರು ಒಂಜಿ 10 ರೂಪಾಯಿ ಕಾಸು ಬರೋ ನಿಂತಿದ್ದೇರು ಟಿಕೆಟಿಗೆ ಬೋರ ಒಂಜಿ ಟ್ರಿಪ್ ಗೊತ್ತಿಲ್ಲ ಅವಳ ಬಾರ ಬಿಡ್ತಿದ್ದೇರು ಬಣ್ಣ ಕೋಡಿಗೆ ಒಡೆಲ್ಲ ಬಾರ ಬಿಡ್ತಿಗೆ ಇದ್ದೆ ಇತ್ತೆ ಒಡೆಗೆಲ್ಲ ಹೋಗ್ಬೇರು ಕಷ್ಟದ ಅನ್ಕಿತ್ತ ಇತ್ತಲ್ಲಿ ಅವು ಒಂದು ಬಣ್ಣಗಳು ಬೆಂಗಳೂರು ಮೈಸೂರು ಇದ್ದೆ ನಮ್ಮ ಜೋಕುಲ ಹೋಗ್ತಿದ್ದೇರ ನಮಗ ಬೋರ ನಿಂತಿದ್ದೇರು ಅಂಚ ಟೀಚರ್ ಶಾಲೆಡು ಲಂಚೇನೆ ಹಿಂದಿದ ಮೇಡಮ್ ಜೋರಿಸ್ತೇವೆ ಅಲ್ಲ ಪೊಂಜೋಪುರ ಬೆಳಬಾಡ ಅಂತಿದ್ದೀರಾ ಆಂಜೋಪುರ ಅಂದು ಕೆಲವು ಟೀಚರ್ಸ್ ನಕ್ಲಿಗ ಆ ಪೊಣ್ಣುಲೇನ ಒಂದ್ ಮಲ್ಪುನ ಈರ್ಪನಾಗ ಎಂಕ್ಲೇನೇನ ಬರ್ಪುನ್ ಪನ್ನೆ ಅವೇ ಕೆಲ ಟೀಚರ್ನಾಗ ಪೊಂಜೋಪುರದ ಎಟ್ಟೆಪ್ಪುಡು ಆಂಜೋಪುರ ತುಂಡಾದ್ರಿ ಮಾತಾಡ್ತೇವೆ ಜೋರ್ದಾರ್ ಕೃಷ್ಣಂದಾರ್ ಕ್ಲಾಸ್ ಬರ್ಪೇರ್ ಬನ್ನ ಗುಡುಗುಡು ಕೊಡಿಗೆ ಮರತದೆ ಹೋಗಿ ನಾವು ನಮ್ಮ ಓದಿದ್ದೀನಲ್ಲ ಕೊಡೆಂಜಿಲ್ ಬತ್ತಿ ಏರಿದ ಪೀಟರ್ ಬಿಟ್ಟು ಸೈಮನ್ ಮಾಸ್ಟರ್ ಟೀಚರ್ಗೆ ತೀರ್ಪೋತಿರ್ಗೆ ಇಷ್ಟು ಚಿಕ್ಕುಂದೆ ಏರ್ಮದ ಉಳ್ಳೇರು ಏರ್ಮದ ಗೋಯಿರುಂದೆ ಲೆಕ್ಕ ಬುತ್ತಿ ಮಾಸ್ಟರ್ ಇಂಗ್ಲಿಷ್ ಹಿಂದಿದ ಟೀಚರ್ನ ಅದ ಎಷ್ಟೆತ್ತೆ ಬೇರೆ ಪಂಜಾಬ್ ಬಂಡೆ ಪ್ರೀತಿ ಮಾಸ್ಟರ್ನ ಕಡೆ ಟೀಚರ್ನ ಕಡೆ ಅಂಜೆ ಗುಡಿಗೆ ಪುಸ್ತಕಗಳೇ ಬಿಡಬಾರ್ದು ಪುಸ್ತಕ ಅಂದ್ ಪುಸ್ತಕ ಚಾಕು ಡೆಸ್ಟರ್ ಅಂದ್ ಪುಸ್ತಕ ಚಾಕು ಡೆಸ್ಟರ್ ಪುಲ್ಕಟ್ಟೆ ಪುರ ಕೊಲತೀನಿ ಪುಲ್ಕಟ್ಟೆ ಚಾಕು ಮಾತ ಕನಪೇನೆ ಬರೆಯರೆ ಒಕ್ಕ ತಿಕ್ಕಿದ ಪೂರ್ವೇರು ಬೊಕ್ಕಲ್ಲ ಇದು ತಿಕ್ಕಿದ ಪೂರ್ತು ಆ ಮಾಸ್ಟರ್ ಪೂರ ಕದಬೋದು ಅದಿಷ್ಟು ಉಳಿದಿ ಏರ್ಬೊಕ್ಕ ಕೊನೋದು ಅಯ್ಯ ಒಂದ್ ಚಾಬು ಕುತ್ತಿನ ಒಂದ್ ತಿಂತಿನ ಅದು ಕಿತ್ತಿನ ಒಂದ್ ಮುರುಗೋರಿ ದಂಚಿನ ಗೋರಿ ಇಷ್ಟ ಪುಲ್ಕಟ್ಟೆ ಊರ ಏರೆ ಗೋಡ ಊರ ಪುಲ್ಕಟ್ಟೆ ತಿಂತೇರ ಇತ್ತೆ ಏರಂದಲ್ಲ ಕುಳಿತ ಬಿತ್ತೆ ಮೂರವೇ ದಿನಾರೆ ಅಪ್ಪನ ಗಮ್ಮತ್ ಗಮ್ಮತ್ತಿನಪ್ಪ ಮಸ್ತ್ ಕುಟ್ಟಿದಾನೆ ಗೊಬ್ಬರು ಇಲ್ಲಡೆ ಬರ್ತಿದ್ದ ಕುಟ್ಟಿದಾನೆ ಗೊಬ್ಬರು ಕುಟ್ಟಿದಾನೆ ಗೊಬ್ಬರು ಒಂಜಿ ಬರಿ ತಗೊಂಡ ಸಣ್ಣದ ಆರೋಗ್ಯ ಬುರುಗಿ ಕುಟ್ಟಿದಾನೆ ಅಂದವೇ ಕೊಡಿ
ಹಾಗೆ ಮುಂದೆ ಆಗ್ತಿರತ್ತ ಹಾ ಸರಿ ಕುಂಚಿ ತಂಡಿ ಬರ್ತದೆ ಕಣ್ಣಿಗೆ ಮಾತ್ರ ಓದಿ ಲಾಲಾವತಿ ಮಾತ್ರ ಅಷ್ಟು ಅಂತ ಇದನ್ನದ ಬಾರಿ ಬರ್ಲಂತೆ ಅಮ್ಮನ ಎಡ್ಡೆ ಒಂಜಿ ಗೊಬ್ಬುದಾರ ಅಂದಾಂಡೆ ಓಕೆ అవే ఇజ్జే కబడ్డీలో ఉండు ఆడ జాస్తి వాలీబాల్ త్రో బాల్ పందు ಗೊಬ್ಬರ ಆತೆ ఓకే ఎరగాండల విష్మల్ పరండా ದಿವ್ಯ ದಿವ್ಯ ಇರೇಗ್ಲ ಹಾಯ್ ಮೊಕ್ಕ ಗುಡ್ ಮಾರ್ನಿಂಗ್ ಏರೆಗೆ ಎಂಕಲಿಗಿಜ್ಜೆ ಎಂಕಲ ಪಕ್ಕ ಪೋರಂಡು ಓಕೆ ಬಾಯ್ ಚಾಕ ಇನಿ ಪಲಾವ್ ಗಟ್ಟಿ ತಿಂತೆ ಅಂದು ಓಕೆ ಬಾಯ್ ಬಾಯ್ ಬಯ್ಯಾಡ್ ತಿಕ್ಕಲೆ ಬಯ್ಯ ಫೋನ್ ಮಾಡ್ಪಲೆ ಓಕೆ ಓಕೆ ಬಾಯ್ ಓಕೆ ಇವತ್ತಂತೂ ನಾವು ಬಾಲ್ಯದ ಸವಿ ನೆನಪುಗಳ ಕಾಲರ್ಸ್ನವರೆಲ್ಲ ಬಾಲ್ಯದ ಸವಿ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ನೀವು ಕೂಡ ನಮ್ಮ ಬಾಲ್ಯ ಅಂದರೆ ತುಂಬ ಖುಷಿ ಕೊಡುವಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ಇವತ್ತಂತೂ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಮತ್ತೊಂದು ಬಾರಿ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕ ಮಕ್ಕಳಿಗೆ ಸ್ಪಂದನ ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನೆಹಾನ್. ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಮ್ ಕಾಲ್ ಮಾಡಿ ಮಾತಾಡಿ, ನಾನು ನಿಮಗೋಸ್ಕರ ಕಾಯ್ತೀನಿ. 14 ನವೆಂಬರ್ ಸಂಜೆ